ಎಲ್ರಿಗೂ ನಮಸ್ಕಾರ. ನಮ್ಮ ಉಳ್ಳಾಲ ಠಾಣೆಯ ವತಿಯಿಂದ BT20 ಒಂದು ಗ್ರಾಮ ಸಭೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಎಲ್ರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು BT20 ಗ್ರಾಮ ಸಭೆಗೆ ನಮ್ಮ ಉಳ್ಳಾಲ ಠಾಣೆಯ ಪೊಲೀಸ್ ಉಪನಿರೀಕ್ಷಕರಾದಂತಹ ಶ್ರೀಯುತ ಧನರಾಜ್ ಸರ್ ನಮ್ಮ ಜೊತೆಗೆ ಇದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಉಳ್ಳಾಲ ಠಾಣೆಯ ASI ಆದಂತಹ ಶ್ರೀಯುತ ವೆಂಕಟೇಶ್ ಸರ್ ಕೂಡ ಸೂಕ್ತ ಮಾಹಿತಿ ನೀಡಲಿಕ್ಕೆ ಅಂತ ಬಂದಿದ್ದಾರೆ. ಸರ್, ತಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ವಾರ್ಡ್ 11ರ ಚುನಾಯಿತ ಪ್ರತಿನಿಧಿ ಶ್ರೀಯುತ ಹರೀಶ್ ರಾವ್ ಮಡ್ಯಾರ್ ಇವರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ಹಾಗೆ ಕಾರ್ಯಕ್ರಮದಲ್ಲಿ ವಾರ್ಡ್ 13ರ ಪನೀರ್ ವ್ಯಾಪ್ತಿಯ ಶ್ರೀಮತಿ ಶಮೀಳಾ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಮೇಡಮ್, ತಮ್ಮನ್ನು ಕೂಡ ಪ್ರೀತಿ ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಗ್ರಾಮ ಸಭೆಗೆ ಬೀಟ್ ಗ್ರಾಮ ಸಭೆಗೆ ಸೂಕ್ತ ಸ್ಥಳಾವಕಾಶವನ್ನು ನೀಡಿದಂತಹ ಈ ಶಾಲೆಯ ಮುಖ್ಯ ಗುರುಗಳಾದಂತಹ ಶ್ರೀಮತಿ ಸಿಸ್ಟರ್ ಟ್ರೀಸಾ ಮೇಡಮ್ ರವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತ. ಹಾಗೆ ತಮ್ಮನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದಲ್ಲಿರತಕ್ಕಂತಹ ಸಿಸ್ಟರ್ ಲೂಸಿಯಾನ ಆಶ್ರಮ ಶಾಲೆಯ ವಾರ್ಡನ್ ಮೇಡಮ್, ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ವಿನಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆಯ ಕೆಲವೊಂದು ಸುತ್ತೋಲೆ ಪ್ರಕಾರ ಪ್ರತಿ ಗ್ರಾಮಕ್ಕೆ ಒಂದೊಂದು ಪೊಲೀಸ್ ಸಿಬ್ಬಂದಿಯನ್ನು ನೇಮಕ ಮಾಡುವ ಮೂಲಕ ಪೊಲೀಸ್ ಮತ್ತು ಸಮುದಾಯ ಜೊತೆಗಿನಂತಹ ಸಂಬಂಧವನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ನಿಭಾಯಿಸುವುದಕ್ಕೋಸ್ಕರ ಪ್ರತಿ ಗ್ರಾಮಕ್ಕೂ ಕೂಡ ಒಂದೊಂದು ಬೀಟ್ ವ್ಯವಸ್ಥೆಯನ್ನು ಕೂಡ ಹಂಚಿಕೊಳ್ಳಲಾಗಿದೆ. ಅಂತೆಯೇ ಈ ಒಂದು ಮಡ್ಯಾರ್ ನಡರ್ ಪ್ರದೇಶಕ್ಕೆ ಬೀಟ್ ನಂಬರ್ 20 ಎಂಬಂತೆ ನಾವಿವತ್ತು ಈ ಒಂದು ಅತ್ಯಂತ ಅರ್ಥಪೂರ್ಣವಾದ ಉತ್ತಮವಾದ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಮಾತೆಯರು ಮಹನೀಯರು ಕೂಡ ಭಾಗವಹಿಸಿದ್ದೀರಾ. ಮತ್ತೊಮ್ಮೆ ನಿಮಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ಮಾಡುವ ಮುಖ್ಯ ಉದ್ದೇಶ ಒಂದಿಷ್ಟೇ. ಮುಂಚೆ ಪೊಲೀಸ್ ಎಂದ ತಕ್ಷಣ ಭಯದ ವಾತಾವರಣ ಇತ್ತು. ಆದರೆ ಈಗ ಭಯದ ಜೊತೆಗೆ ಪೊಲೀಸ್ ಮತ್ತು ಸಮುದಾಯದ ಜೊತೆ ಅತ್ಯಂತ ಅನ್ಯೋನ್ಯವಾದ ಸಂಬಂಧ ಏರ್ಪಡಬೇಕು. ಹಾಗೆ ಜನರ ನಡುವೆ ಸದಾ ಪೊಲೀಸ್ ಇರಬೇಕು ಎಂಬ ಉದ್ದೇಶದಿಂದ ಈ ಒಂದು ಬೀಟ್ ವ್ಯವಸ್ಥೆ ಮಾಡಿರುವಂಥದ್ದು. ಪ್ರಮುಖವಾಗಿ ಈ ಬೀಟ್ 20ರ ಒಂದು ಪೊಲೀಸ್ ಸಿಬ್ಬಂದಿಯಾಗಿ ನನ್ನ ಹೆಸರು ಯತೀಶ್ ಅಂತ ಹೇಳಿ ನೇಮಕವಾಗಿದ್ದೇನೆ. ಆದ್ರಿಂದ ಈ ಬೀಟ್ ವ್ಯಾಪ್ತಿಯಲ್ಲಿ ಬಂದಂತಹ ಯಾವುದೇ ರೀತಿಯಾದಂತಹ ಸರಳ ಇರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ನಮ್ಮ ಜೊತೆ ಸಂಪರ್ಕ ಮಾಡುವ ಮೂಲಕ ನಾವು ಮೇಲಾಧಿಕಾರಿಗಳಿಗೆ ವಿಷಯವನ್ನು ಮುಟ್ಟಿಸುವ ಮೂಲಕ ಆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅಂತೆಯೇ ನಾವೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿದ್ದೇವೆ. ಈ ಸಭೆಯ ಮುಖ್ಯ ಉದ್ದೇಶ ಇಷ್ಟೇ. ಪೊಲೀಸ್ ಜೊತೆಗಿನ ಒಂದು ಸಂವಾದ ಕಾರ್ಯಕ್ರಮ ಅಥವಾ ಕಾನೂನಿನ ಚೌಕಟ್ಟಿನಲ್ಲಿ ಪೊಲೀಸರು ನಿಭಾಯಿಸುವಂತಹ ಜವಾಬ್ದಾರಿ ಇರ್ಬೋದು, ಅದರ ಕರ್ತವ್ಯ ಯಾವ ರೀತಿ ಇದೆ ಎಂಬುದರ ಬಗ್ಗೆ ಅತ್ಯಂತ ಸುಲಲಿತವಾಗಿ ಪ್ರಾಸ್ತಾವಿಕ ಮಾತಿನ ಮೂಲಕ ಮಾಹಿತಿಯನ್ನು ನೀಡಬೇಕು ಅಂತ ನಮ್ಮ ಪೊಲೀಸ್ ಉಪನಿರೀಕ್ಷಕರಾದಂತಹ ಶ್ರೀಯುತ ಧನರಾಜ್ ಸರಲ್ಲಿ ಕೇಳ್ಕೊಳ್ತಾ ಇದ್ದೆ. ಮಾನ್ಯ ADGP ಅಲೋಕ್ ಕುಮಾರ್ ಸಾಹೇಬರು, ಈ ಜನಸಂಪರ್ಕ ಸಭೆ ಈಗಾಗಲೇ ನಿಂತು ಹೋಗಿತ್ತು. ಅದನ್ನು ಪುನರ್ ಪ್ರಾರಂಭಿಸಬೇಕಂತೇಳಿ ಎಲ್ಲ ಸುತ್ತೋಲೆಗಳನ್ನು ಹೊರಡಿಸಿದ್ದಾರೆ. ಅದೇ ರೀತಿ ನಿಮ್ಮ ಈ ಪಾಣಿಯೂರು ಏರಿಯಾಕ್ಕೆ ನಮ್ಮ ಯತೀಶ್ ರವರನ್ನು ಗ್ರಾಮ ಬೀಟ್ ಪೊಲೀಸ್ ಅಂತ ನೇಮಕ ಮಾಡಿದ್ದಾರೆ. ಈಗ ಪೊಲೀಸ್ ವ್ಯವಸ್ಥೆಯಲ್ಲಿ ತುಂಬ ಒಂದು ಏನಂತ ಹೇಳಿದರೆ, ಈಗ ಮಳೆಗಾಲದಲ್ಲಿ ಮಳೆ ಪ್ರಾರಂಭ ಆಗಿದೆ. ಮಳೆಯಿಂದ ಶಾಲೆಗೆ ಹೋಗುವ ಸಣ್ಣ ಸಣ್ಣ ಮಕ್ಕಳ ಬಗ್ಗೆ ಎಚ್ಚರ ವಹಿಸಬೇಕು. ಅಲ್ಲದೆ ಈ ಅಪರಾಧಗಳ ಬಗ್ಗೆ ಸ್ವಲ್ಪ ಮಾಹಿತಿ ನೀಡ್ತೇನೆ ಅಂತ ನಿಮ್ಮ ಮುಂದೆ ಇಡ್ತೇನೆ.
ನೀವು ಮನೆಯಿಂದ ಬೀಗ ಹಾಕಿ ಹೋಗುವಾಗ ನೆರೆಕೆರೆಯವರಿಗೆ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು. ಅಲ್ಲದೆ ಮಹಿಳೆಯರು ತಮ್ಮ ಸಾರ್ವಜನಿಕರು ನಡೆದಾಡುವಾಗ ಮಹಿಳೆಯರು ಅತಿ ಮುಖ್ಯವಾಗಿ ನಿಮ್ಮ ಹತ್ರ ಬಂದು ಅಡ್ರೆಸ್ ಕೇಳ್ತಾರೆ ಕೆಲವು ವ್ಯಕ್ತಿಗಳು. ಅವರಲ್ಲಿ ಅಡ್ರೆಸ್ ಕೇಳಿ ನಿಮ್ಮ ಕುತ್ತಿಗೆಯಲ್ಲಿದ್ದ ಸರ ಅಥವಾ ಬೆಲೆ ಬಾಳುವ ಬಂಗಾರವನ್ನು ಇದು ಮಾಡ್ತಾರೆ. ಅದಕ್ಕೆ ನೀವು ಅದರ ಬಗ್ಗೆ ನಿಗಾ ವಹಿಸಬೇಕು. ಅಲ್ಲದೆ ಪರಸ್ಥಳಕ್ಕೆ ಹೋಗುವ ಮುನ್ನ ನೆರೆಕೆರೆಯವರು ಅಥವಾ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು. ನಿಮ್ಮ ಮನೆಯ ಸುತ್ತಮುತ್ತ ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಡುತ್ತಿದ್ದರೆ ಕಂಡುಬಂದರೆ ಅವರ ಬಗ್ಗೆ ದೂರವಾಣಿ ಸಂಖ್ಯೆ 112 ಈಗಾಗಲೇ 24/7 ಎಮರ್ಜೆನ್ಸಿ ಹೊಯ್ಸಳ ವಾಹನ ಇದೆ. ಅವರಿಗೆ ನೀವು ಮಾಹಿತಿ ಕೊಟ್ಟರೆ ಅವರು ಕಂಟ್ರೋಲ್ ರೂಮಿಂದ ನೀವು ನಿಮ್ಮ ವಿಳಾಸ ಮೊಬೈಲ್ ನಂಬರ್ ಸರಿಯಾಗಿ ಕೊಡಬೇಕು. ಅವರು ನಿಮ್ಮ ಮೊಬೈಲ್ ನಂಬರ್ ರಿಸೀವ್ ಆದ ಕೂಡಲೇ ತಕ್ಷಣ ನಿಮ್ಮ ಏರಿಯಾಕ್ಕೆ ಬಂದು ನಿಮ್ಮ ಏರಿಯಾದಲ್ಲಿ ಯಾವುದಾದ್ರೂ ಗಲಾಟೆ ಅಥವಾ ಏನಾದರೂ ಸಮಸ್ಯೆ ಇದ್ದರೆ ಅವರನ್ನು ಸಣ್ಣ ಸಮಸ್ಯೆ ಇದ್ದರೆ ಸ್ಥಳದಲ್ಲಿ ಪರಿಹಾರ ಮಾಡ್ತಾರೆ. ದೊಡ್ಡ ಸಮಸ್ಯೆ ಇದ್ದರೆ ನಮ್ಮ ಉಳ್ಳಾಳ ಪೊಲೀಸ್ ಠಾಣೆಯಲ್ಲಿ ಬಂದು ತಾವು ದೂರು ಸಲ್ಲಿಸಬಹುದು. ಅಲ್ಲದೆ ಮನೆ ಕೆಲಸಕ್ಕೆ ನೇಮಿಸಿಕೊಳ್ಳುವಾಗ ನೀವು ಸ್ಥಳೀಯರನ್ನು ನೇಮಿಸಿಕೊಳ್ಬೇಕು, ಯಾರನ್ನು ನೇಮಿಸಿಕೊಳ್ಳಬಾರದು. ಅಲ್ಲದೆ ಮನೆಗೆ ಕೆಲವರು ಟೆಲಿಫೋನು, TV, ಗ್ಯಾಸ್, ಶೌಚಾಲಯ ರಿಪೇರಿ ಈ ರೀತಿ ಎಲ್ಲ ಬರ್ತಾರೆ. ರಿಪೇರಿ ಮಾಡುವ ನೆಪದಲ್ಲಿ ಬಂದು ಅವರು ನಿಮ್ಮ ಮನೆಯಲ್ಲಿ ಅಪರಾಧ ಮಾಡ್ಬೋದು. ಅಂಥವರ ಬಗ್ಗೆ ಎಚ್ಚರ ವಹಿಸಿ. ಫ್ಲ್ಯಾಟ್ಗಳಲ್ಲಿ ಬಂದು ಹೋಗುವವರ ಬಗ್ಗೆ ನಿಗಾ ಇಡಿ. ಅವರ ಈ ಐ ಡಿ ಅಂದರೆ ಅಡ್ರೆಸ್ ಪ್ರೂಫನ್ನು ನೀವು ಅದನ್ನು ಕಲೆಕ್ಟ್ ಮಾಡಿಕೊಳ್ಬೇಕು. ಅಲ್ಲದೆ ಕಟ್ಟಡಗಳಲ್ಲಿ ಕಂಡುಬರುವ ಸ್ಥಳೀಯ ಗೊತ್ತಿರುವ ಅಥವಾ ನಂಬಿಕೆಸ್ಥ ಕಾವಲುಗಾರರನ್ನು ನೇಮಿಸಿ ಅವರ ಪೂರ್ವ ಚರಿತ್ರೆಯನ್ನು ತಿಳಿದುಕೊಳ್ಬೇಕು. ಮಹಿಳೆಯರು ಮತ್ತು ವೃದ್ಧರು ಒಂಟಿಯಾಗಿ ಮನೆಯಲ್ಲಿರುವಾಗ ಮನೆಯ ಬಾಗಿಲನ್ನು ಯಾವತ್ತೂ ತೆಗಿಬೇಡಿ. ನಿಮ್ಮ ಮನೆಯಲ್ಲಿ ಎದುರು ಬಾಗಿಲಲ್ಲಿ ಚಿಕ್ಕ ಒಂದು ಇದಿರ್ತದೆ, ಅದಕ್ಕೇನೆಂದರೆ ಚಿಕ್ಕ ಇದು ಹೋಲ್ನಲ್ಲಿ ನೋಡಿ ಮತ್ತೆ ನೀವು ಬಾಗಿಲು ತೆಗೆದು ಅವರನ್ನು ವಿಚಾರಿಸಬೇಕು. ಇನ್ನು ನಿಮಗೆ ಬೆಳಗ್ಗಿನ ಅಥವಾ ಸಂಜೆಯ ವಿಹಾರಕ್ಕೆ ಜಾಗಿಂಗ್ ಅಥವಾ ಓಟದ ಅಭ್ಯಾಸವಿದ್ದರೆ ಪ್ರತಿನಿತ್ಯವೂ ಬೇರೆ ಬೇರೆ ದಾರಿಗಳನ್ನು ಆಲಿಸಿಕೊಳ್ಳಿ. ಒಂಟಿ ಮಹಿಳೆಯರು ರಸ್ತೆಯಲ್ಲಿ ಸಂಚರಿಸುವಾಗ ಅಪರಿಚಿತ ವ್ಯಕ್ತಿಗಳು ಮೋಟರ್ ಸೈಕಲ್ನಲ್ಲಿ ಅಥವಾ ಬೇರೆ ಯಾವುದೋ ವೆಹಿಕಲಲ್ಲಿ ಅಲ್ಲವನ್ನು ನಡೆದುಕೊಂಡು ಬಂದು ನಿಮ್ಮಲ್ಲಿ ವಿಚಾರಿಸ್ತಾರೆ. ವಿಚಾರಿಸಿದಾಗ ಅಡ್ರೆಸ್ ಕೇಳಿ ವಿಚಾರಿಸಿ ನಿಮ್ಮ ಕುತ್ತಿಗೆಯಲ್ಲಿದ್ದ ಇದನ್ನು ಬೆಲೆ ಬಾಳುವ ಒಡೆಗಳನ್ನು ಇದು ಮಾಡ್ತಾರೆ. ಅದರ ಬಗ್ಗೆ ಎಚ್ಚರ ವಹಿಸಿ. ಮಹಿಳೆಯರು ಧರಿಸುವ ಚಿನ್ನದ ಸರ ಅಥವಾ ಸೆರಗು ಅಥವಾ ಶಾಲಿನಿಂದ ಇದು ಮಾಡಿಕೊಳ್ಳಿ. ಶಾಲಿನಿಂದ ಅದನ್ನು ಮುಚ್ಚಿಟ್ಕೊಳ್ಳಿ. ಹಾಗೆ ಅದೇ ರೀತಿ ಈಗ ಮೊಬೈಲಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಬೇಡದ ಮೆಸೇಜೆಲ್ಲ ಆಗ್ತಾ ಇದ್ದಾರೆ. ಅದರ ಬಗ್ಗೆ ನೀವು ಎಚ್ಚರ ವಹಿಸಬೇಕು. ಯಾಕಂತ ಹೇಳಿದರೆ ಮಕ್ಕಳಿಗೆ ಜಾಸ್ತಿ ಮೊಬೈಲ್ ಕೊಡಬೇಡಿ, ಅದರಿಂದ ಮಕ್ಕಳ ಲೈಫ್ ಹಾಳಾಗ್ತಿದೆ. ಅಲ್ಲದೆ ಕೆಲವು ಈಗಾಗಲೇ ಮಕ್ಕಳು ಗಾಂಜಾ ವ್ಯಸನಿಗಳಾಗಿದ್ದಾರೆ. ಗಾಂಜಾದ ಬಗ್ಗೆ ಮನೆಯವರು ಸ್ವಲ್ಪ ಎಚ್ಚರ ವಹಿಸಿದರೆ ನಮ್ಮ ಮಕ್ಕಳು ಮುಂದಕ್ಕೆ ಒಳ್ಳೆಯ ಇದಕ್ಕೆ ಜೀವನಕ್ಕೆ ಇದಾಗಬಹುದು. ಇನ್ನೊಂದು, ನಿಮ್ಮ ಎ ಟಿ ಎಮ್ ಕಾರ್ಡ್ನಲ್ಲಿರುವ 4 ಡಿಜಿಟ್ ನಂಬರ್ ಇದೆ, ಅದನ್ನು ಯಾರಿಗೂ ಕೊಡಬೇಡಿ. ಅವರು ನಾನು ಮ್ಯಾನೇಜರ್ ಬ್ಯಾಂಕಿನಿಂದ ಮಾತಾಡೋದಂತ ಹೇಳ್ತಾರೆ.
ಮಾತಾಡಿದ್ರೆ ಆಮೇಲೆ ನೀವು ಅಕೌಂಟ್ ನಂಬರ್ ಕೊಡ್ತೀರಾ, ಆ ಅಕೌಂಟ್ ನಂಬರಿಂದ ಅವರು ಏನೋ ಮಾಡ್ತಾರೆ ಅಂತೇಳಿ ನಾವು ಬ್ಯಾಂಕ್ ಮ್ಯಾನೇಜರ್ ಅಂತೇಳಿ ನಿಮ್ಮ ಬ್ಯಾಂಕಿನಿಂದ ನಿಮ್ಮಲ್ಲಿ ಕೆಲವು ಲಕ್ಷಗಟ್ಟಲೆ ದುಡ್ಡಿದ್ದರೆ ಅದನ್ನು ಹ್ಯಾಕ್ ಮಾಡ್ತಾರೆ. OTP ನಂಬರ್ ಕೊಡಿ ಅಂತೇಳಿ ಯಾವತ್ತು ಯಾರಿಗೂ OTP ನಂಬರ್ ಅಥವಾ ಅದು 4 ಡಿಜಿಟ್ ನಂಬರ್ ಇದೆ ಅದನ್ನು ಕೊಡಬೇಡಿ ಯಾರಿಗೂ. ಗಾಂಜಾ ಅದು ಇದೆ, ಅದರ ಬಗ್ಗೆ ನಮಗೆ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡಿ. ಹಾಗೆ ಮಾಹಿತಿ ನೀಡಿದೆ ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ಕಂಪ್ಲೇಂಟ್ ಸಮಾರಂಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಸಾರ್ವಜನಿಕರ ಹಾಗೂ ವೇದಿಕೆಯಲ್ಲಿರುವ ಅತಿಥಿಗಳಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಯುಗದಲ್ಲಿ ನಾವು ಎಷ್ಟರ ಮಟ್ಟಿಗೆ ರೀತಿ ಮೋಸ ಹೋಗ್ತಿದ್ದೇವೆ, ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು, ಹಾಗೆ ಪೊಲೀಸ್ ಅಂತಹ ಮಾನ್ಯ ಪೊಲೀಸ್ ಉಪನಿರೀಕ್ಷಕರಾದಂತಹ ಶ್ರೀಯುತ ಧನರಾಜ್ ಸರ್ ಇವರಿಗೆ ವಂದನೆಗಳನ್ನು ಹೇಳುತ್ತಾ ಮುಂದೆ ಒಂದಿಷ್ಟು ಮಾಹಿತಿಯನ್ನು ಹೇಳಬೇಕು ಅಂತ ನಮ್ಮ ಉಳ್ಳಾಲ ಠಾಣೆಯ ASI ಆದಂತಹ ಶ್ರೀಯುತ ವೆಂಕಟೇಶ್ ಸರ್ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ನಾವು ಪೊಲೀಸ್ ಜನಸಂಪರ್ಕ ಸಭೆ ಮಾಡ್ತೇವೆ ಅಂತ ಹೇಳಿದರೆ ಈ ಸಭೆಯ ಉದ್ದೇಶ ಅಂತ ಹೇಳಿದರೆ ಪೊಲೀಸ್ ಇಲಾಖೆಯಲ್ಲಿರುವ ಮುಖ್ಯ ವಿಷಯವನ್ನು ನಿಮ್ಮಲ್ಲಿ ತಿಳಿಸ್ತೇವೆ ನಾವು. ಯಾಕಂದರೆ ಈಗ ಒಂದು ಕ್ರೈಮ್ ಆದ್ರಾಗಲಿ ಯಾವುದೇ ವಿಷಯವಾದ್ರಾಗಲಿ ಅದು ಈಗ ಕೆಲವರಿಗೆ ಪೊಲೀಸ್ ಸ್ಟೇಷನ್ಗೆ ಬರಲಿಕ್ಕೆ ಕೆಲವರು ಹೇಳ್ತಾರೆ, ಹೆದರ್ತಾರೆ, ಯಾಕಂದರೆ ನಾನು ಪೊಲೀಸ್ ಸ್ಟೇಷನ್ ಹೋಗುದಿಲ್ಲ ಅಂತೇಳಿ. ಆದರೆ ಕೆಲವು ಮಾಹಿತಿಗಳು ನಮ್ಮಲ್ಲಿ ಬಾಕಿ ಇರ್ತದೆ, ಆ ಮಾಹಿತಿಯನ್ನು ನಿಮಗೆ ನಾವು ಇಲ್ಲಿ ಬಂದು ಹೇಳ್ತೇವೆ ನಾವು. ಯಾಕಂದರೆ ಆಗ ಹೇಳಿದ್ದಾರೆ, ಈಗ ಒಬ್ಬ ಹೆಂಗಸು ರೋಡಲ್ಲಿ ನಡೆದು ಹೋಗ್ತಾ ಇರ್ತಾರೆ, ಆಗ ಒಬ್ಬ ಬೈಕಲ್ಲಿ ಬರ್ತಾನೆ, ಬೈಕ್ ಹಿಂದೆ ಇರ್ತದೆ, ತುಂಬ ಹಿಂದೆ ಇರ್ತದೆ, ಒಬ್ಬ ಬೈಕಿನಲ್ಲಿ ಇಳಿದು ಮುಂದೆ ಬರ್ತಾನೆ. ಆ ಹೆಂಗಸ ಹತ್ರ ಕೇಳ್ತಾರೆ ಈ ಅಡ್ರೆಸ್ ಎಲ್ಲಿ ಅಂತ ಕೇಳ್ತಾರೆ. ಕೇಳುವಾಗ ಆಗ ಅವಳು ಹೀಗೆ ನೋಡ್ತಾಳೆ, ನೋಡುವಾಗ ಅಷ್ಟೊತ್ತಿಗೆ ಅವನೆಂತ ಮಾಡ್ತಾನೆ, ಬಂದವನು ಅವನ ಚೈನ್ ಎಳೆದು ಓಡ್ತಾನೆ. ಓಡುವಾಗ ಹಿಂದಿನ ಬೈಕ್ ಬಂದು ಬೈಕಲ್ಲಿ ಹೋಗ್ತಾನೆ. ಆಗ ಅವನು ಈ ನಂಬರ್ ಎಲ್ಲ ಚೇಂಜ್ ಮಾಡ್ತಾನೆ, ಡೂಪ್ಲಿಕೇಟ್ ನಂಬರನ್ನು ಫಿಕ್ಸ್ ಮಾಡಿ ಅದು ಅವ್ರು ಓಡುವಾಗ ನಿಮಗೆ ಪಕ್ಕನೇ ಅದರ ನಂಬರ್ ನೋಡ್ಲಿಕ್ಕೆ ಆಗುದಿಲ್ಲ, ನೋಡಿದ್ರು ಸಹ ಅದು ನಂಬರ್ ಫ್ಯಾಕ್ ಆಗಿರ್ತದೆ. ಹಾಗಿರುವಾಗ ಈ ಸಮಸ್ಯೆದಲ್ಲಿ ಆಗಿರುವಾಗ ನೀವು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಹೆಂಗಸರಲ್ಲ, ಈ ತುಂಬ ಚಿನ್ನ ಹಾಕಿ ನೀವು ಹೋಗುವಾಗ ಒಂದು ಸೆರಗು ಹಾಕಿ ಹೋಗೋದು ಉತ್ತಮ, ಅದು ನಮ್ಮ ಅನಿಸಿಕೆ. ಕೆಲವರು ಹೇಳ್ತಾರೆ ನಾವು ಬಂಗಾರ ಹಾಕುದು ಯಾಕೆ, ಅದೆಲ್ಲ ತೋರಿಸ್ಬೇಕಂತಲ್ಲ ಕೆಲವರು ಹೇಳ್ತಾರೆ, ನಮಗೆ ಕೇಳಿದ್ದಾರೆ ಆ ಥರ. ಅಂದರೆ ನೀವು ಕಷ್ಟಪಟ್ಟು ದುಡಿತೀರಿ, ಅದನ್ನು ನೀವು ಆ ಹಣದಿಂದ ಬಂಗಾರ ಪರ್ಚೇಸ್ ಮಾಡ್ತೀರಿ, ಅದನ್ನು ನೀವು ಹಾಕ್ತೀರಿ, ಆದರೆ ಅದು ನಾಳೆಗೆ ಬೇಕು ನಮಗೆ, ಇವತ್ತಿಗೆ ಮಾತ್ರ ಅಲ್ಲ ನಾಳೆಗೆ ಬೇಕು. ಅದಕ್ಕೋಸ್ಕರ ನೀವು ಜಾಸ್ತಿ ಬಂಗಾರವನ್ನು ಒಬ್ಬಂಟಿಗೆ ಹೋಗುವಾಗ ಹಾಕಿ ಹೋಗೋದು ಬೇಡ. ಯಾಕೆಂದರೆ ನೀವು ಫ್ಯಾಮಿಲಿ ಒಟ್ಟಿಗೆ ಹೋಗಿರುವಾಗ ಸಮಸ್ಯೆ ಇಲ್ಲ. ಈಗ ಒಬ್ಬರಾಗಿ ಹೋಗ್ತೀರಿ, ಮಾರ್ಕೆಟಿಗೆ ಹೋಗುವಾಗ ಬಂಗಾರ ಹಾಕ್ತೀರಿ, ಅದು ಸ್ವಲ್ಪ ಸಮಸ್ಯೆ ಇರ್ತದೆ. ಯಾಕಂದರೆ ಸ್ವಲ್ಪ ಆಲೋಚನೆ ಮಾಡಬೇಕು. ಮತ್ತು ಇದು ನೋಡಿ, ಕೆಲವು ಈ ಗಾಂಜಾ ಅಂತ ಹೇಳ್ತಾರೆ. ಗಾಂಜಾ ಅಂತಂದರೆ ಈಗ ನಮ್ಮ ಮನೆ ಹತ್ತಿರದಲ್ಲೇ ಇರ್ತಾರೆ, ಗಾಂಜಾ ವ್ಯಸನಿಗಳಿರ್ತಾರೆ. ಆಗ ಹತ್ತಿರ ಮನೆ ಅಲ್ಲದೆ ನಮ್ಮ ಮನೆಯದು ಸಮಸ್ಯೆ ಅಲ್ಲಲ್ಲ, ಅದು ಇನ್ನೊಬ್ಬರ ಮನೆ ಸಮಸ್ಯೆ ಅಂತ ಹೇಳ್ತಾರೆ. ನಾಳೆ ಅದೇ ಸಮಸ್ಯೆ ನಮ್ಮ ಮನೆಗೆ ಬರಬಾರ್ದೇನಿಲ್ಲ. ಅದಿರುವಾಗ ನಿಮ್ಮ ಮನೆಯ ಪರಿಸರದಲ್ಲಿ ಇಲ್ಲ ಈ ಶಾಲಾ ಪರಿಸರದಲ್ಲಿ ಅಂಥ ಯಾವುದೇ ವ್ಯಕ್ತಿ ಕಂಡು ಬಂದಲ್ಲಿ ನೀವು ನಮ್ಮ ಉಳ್ಳಾಲ ಸ್ಟೇಷನ್ಗೆ ಇಲ್ಲದ್ರೆ 112ಕ್ಕೆ ಕರೆ ಮಾಡ್ಬೋದು. 112 ಕರೆ ಮಾಡಿದ ಕೂಡಲೇ ಅದು ಪುನಃ ಹೇಳ್ತಾರೆ 8 ಒತ್ತಿ ಅಂತ ಹೇಳ್ತಾರೆ. ಪುನಃ 8 ಒತ್ತಿದ ಕೂಡಲೇ ಹೇಳಿ, ಇಲ್ಲಿಂದ ದಕ್ಷಿಣ ಕನ್ನಡ ಜಿಲ್ಲೆ ಇಂಥ ಗ್ರಾಮದಲ್ಲಿ ಇಂಥ ಏರಿಯಾದಲ್ಲಿ ಹೀಗೀಗೆ ಇಂಥ ಶಾಲೆಯಲ್ಲಿ ಹೀಗೀಗೆ ಗಾಂಜಾ ಹಿಡಿದು ಪಬ್ಲಿಕ್ ನ್ಯೂಸೆನ್ಸ್ ಮಾಡ್ತಾರೆ ಅಂತ ಹೇಳಿದರೆ ಅವರು ನಮ್ಮ ಗಾಡಿಗೆ ಮೆಸೇಜ್ ಹಾಕ್ತಾರೆ. ನಾವು ಆ ನಂಬರ್ ನೀವು ಫೋನ್ ಮಾಡಿದ್ರಲ್ಲ ಆ ನಂಬರಿಗೆ ನಾವು ನಿಮ್ಗೆ ಫೋನ್ ಮಾಡ್ತೇವೆ. ಫೋನ್ ಮಾಡಿದ ಕೂಡಲೇ ನೀವು ಹೇಳ್ತಾರೆ ಇಂಥ ದಿಕ್ಕಿಲ್ಲ. ಆಗ ನಾವು ಬಂದರೆ ನಮ್ಗೆ ಸಿಕ್ಕಿದ್ರೆ ನಾವು ಕೊಂಡೋಗ್ತೇವೆ, ಅವರಿಗೆ ಮೆಡಿಕಲ್ ಮಾಡ್ತೇವೆ, ಅವರ ಮೇಲೆ ಕೇಸ್ ಮಾಡ್ತೇವೆ. ಆಗ ಒಬ್ಬನಿಗೆ ಕೇಸ್ ಮಾಡಿ ಅಲ್ಲಿ ಸ್ಟೇಷನಲ್ಲಿ ಇರುವಾಗ ನಿಮ್ಮ ಪರಿಸರ 10 ಜನರು ಹೆದರ್ತಾರೆ. ಕೆಲವರು ಹೇಳ್ತಾರೆ ಯಾಕೆ ನಮಗೆ ನಮ್ಮನೆದಲ್ಲಲ್ಲ ಇನ್ನೊಬ್ಬರದ್ದು ವಿಷಯ ಯಾಕೆ ಅವ್ನು ನಾಳೆ ಬಂದು ನಮ್ಮ ಮೇಲೆ ಗ್ರಜ್ಜೆ ತೀರಿಸ್ತಾನೆ, ಅದೆಲ್ಲ ಆ ಥರ ಇರಬಾರ್ದು. ಯಾಕೆ ಹೇಳಿದ್ರೆ ನಿಮ್ಮ ಊರು ಉದ್ಧಾರ ಆದರೆ ನಾಳೆ ನಿಮಗೆ ಒಳ್ಳೆಯದು. ನಾಳೆ ನಮ್ಮದೇ ಮಗನಿಗೆ ಇಂಥ ಸಮಸ್ಯೆ ಬಂದರೆ ನಾವೇನು ಮಾಡ್ತೇವೆ, ಅದೇ ಥರ ಪರಿಸರಕ್ಕೆ ಬಂದರೆ ನಮ್ಮನೆಗೆ ಬಂದೇ ಬರ್ತದೆ. ಒಂದು ಕಾಲಿಗೆ ಒಂದು ಸಣ್ಣ ಗಾಯ ಆಗಿ ನಾವು ಅದಕ್ಕೆ ಮದ್ದಾಗ್ತಿದ್ರೆ ಅದು ಗಾಯ ಮೇಲ್ಮೇಲೆ ಬರ್ತದೆ, ಲಾಸ್ಟ್ ಕಾಲು ಕಟ್ಟು ಮಾಡೋ ಪರಿಸ್ಥಿತಿ ಬರ್ತದೆ. ಆ ಥರ ಮಾಡಬೇಡಿ. ನೀವು ಸ್ವಲ್ಪ ಗ್ರಾಮದಲ್ಲಿ ಏನೋ ಸಮಸ್ಯೆ ಇದ್ದರೆ 112ಗೆ ನೀವು ಫೋನ್ ಮಾಡಿ. 112 ಫೋನ್ ಮಾಡಿದರೆ ನಿಮಗೆಲ್ಲ ನಾವು ಕೂಡ ಪೊಲೀಸ್ ಬರ್ತಾರೆ, ನಿಮ್ಗೆ ಏನು ಬೇಕು ಹೆಲ್ಪ್ ಹೇಳ್ತಾರೆ. ಅದಕ್ಕೆ ಮತ್ತೆ ಯಾವುದಕ್ಕೆ ಬೇಕಾದರೂ ಮನೆಯಲ್ಲಿ ಯಾರೊಬ್ಬರು ಬಂದು ಗಲಾಟೆ ಮಾಡ್ತಾನೆ, ರಾತ್ರಿ ಏನೋ ಸಮಸ್ಯೆ ಎನಿ ಟೈಮ್ ನಿಮ್ಮಲ್ಲಿ ಏನೋ ಸಮಸ್ಯೆ ಇದ್ದರೆ ನೀವು 112ಗೆ ಫೋನ್ ಮಾಡೋದು. ಪೊಲೀಸ್ ಇಮ್ಮಿಡಿಯೇಟ್ ಪ್ಲೇಸ್. ಯಾಕಂದರೆ ಇಮ್ಮಿಡಿಯೇಟ್ ಅಂದರೆ ಕೆಲವೊಮ್ಮೆ ನಾವು ತಲಪಾಡಿಯಲ್ಲಿದ್ದರೆ ಇಲ್ಲಿಗೆ ಬರ್ಲಿಕ್ಕೆ ಸ್ವಲ್ಪ ಒಂದು 1/4 ಗಂಟೆ ಆಗ್ತದೆ. ಇದೇ ಬೀರಿಯಲ್ಲಿದ್ದರೆ ನಿಮಗೆ ಬೇಗ ಬರ್ಲಿಕ್ಕೆ ಆಗ್ತದೆ, 4 ಗಂಟೆಯಲ್ಲಿದ್ದರೆ ಬೇಗ ಬರ್ಲಿಕ್ಕೆ ಆಗ್ತದೆ. ಮತ್ತು ನಾವು ಫೋನ್ ಮಾಡಿದೆವು ಅರ್ಧ ಗಂಟೆ ಆಯ್ತು ಪೊಲೀಸರು ಬರಲಿಲ್ಲ ಅಂತೇಳಿ ಅದು ಸ್ವಲ್ಪ ನೀವು ತಿಳ್ಕೊಳ್ಬೇಕಾಗ್ತದೆ. ನಾವು ತಲಪಾಡಿಯಿಂದ ಬರೋಗ್ಲ ಅಂತೂ ಬರ್ತೇವೆ. ಕೆಲವರು ನಾವು ಅದರಲ್ಲಿ ಬಂದ ಫೋನಲ್ಲಿ ರಿಟರ್ನ್ ಫೋನ್ ಮಾಡುವಾಗ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಆಗ ನಮ್ಗೆ ಪ್ಲೇಸಲ್ಲಿ ಗೊತ್ತಾಗ್ತಾ ಇಲ್ಲಲ್ಲ.
ಅದನ್ನು ಸ್ವಲ್ಪ ನೀವು ಯಾವುದೇ ನೀವು ಫೋನ್ ಮಾಡಿದ್ರು ಕೂಡ ಫೋನನ್ನು ಸ್ವಿಚ್ ಆಫ್ ಮಾಡಬಾರ್ದು. ಕೆಲವರಿಗೆ ಹೇಳ್ತಾರೆ ಸುಮ್ಮನೆ ಫೋನ್ ಮಾಡಿ ಸ್ವಿಚ್ ಆಫ್ ಮಾಡಿಬಿಡ್ತಾರೆ, ಯಾಕಂದ್ರೆ ನಮಗೆ ಸಮಸ್ಯೆ ಯಾಕಂತೇಳಿ ಹೇಳಿಬಿಡ್ತಾರೆ. ನಮಗೆ ಆ ಪ್ಲೇಸ್ ನಮ್ಗೆ ಗೊತ್ತಾಗ್ತಾ ಇರೋದಿಲ್ಲ. ಅದನ್ನು ಸ್ವಲ್ಪ ನೀವು ನಿಮ್ಮ ಪರಿಸರದಲ್ಲಿ ಗಾಂಜಾದ ಬಗ್ಗೆ ಏನಾಯಿದ್ರೆ ನಮಗೆ ಮಾಹಿತಿ ಕೊಡಿ. ಮತ್ತು ಈ ಮಳೆಗಾಲ ಸ್ಟಾರ್ಟ್ ಆಯ್ತು ನೋಡಿ, ಮಳೆಗಾಲ ಸ್ಟಾರ್ಟ್ ಆಗುವಾಗ ಕಳ್ಳತನ ಎಲ್ಲ ಜಾಸ್ತಿ ಆಗ್ತದೆ ಈಗ. ಯಾಕೆಂದರೆ ಈ ಮಳೆಗೆ ಒಳ್ಳೆ ನಿದ್ರೆ ಬರ್ತದೆ, ಸೌಂಡು ಅವರು ಬೀಗ ಹೊಡೆದ ಸೌಂಡ್ ಕೇಳೋದಿಲ್ಲ. ಅದಕ್ಕೆ ಮನೆ ಸುತ್ತಲೂ ನೀವು ಲೈಟ್ ಹಾಕಿಡಬೇಕು. ಲೈಟ್ ಹಾಕಿ ಮತ್ತು ನೋಡಿ ಕೆಲವೊಂದು ಕೇರಳದಲ್ಲಿ ಒಂದು ಇದು ಮಾಡಿದ್ದಾರೆ, ಈ ಮನೆ ಎದುರಿನ ಟ್ಯಾಪಲ್ಲಿ ನೀರು ಬಿಡ್ತಾರೆ. ನೀರು ಬಿಟ್ಟ ಕೂಡಲೇ ಸೌಂಡ್ ಕೇಳ್ತದಲ್ಲ, ಆಗ ಮನೆಯವರಂತ ಮಾತ್ರ ಒಳಗಿಂದ ಬಾಗಿಲು ತೆಗೆದು ಹೊರಗೆ ಬರುವಾಗ ಅವರು ಅಟ್ಯಾಕ್ ಮಾಡ್ತಾರೆ. ಯಾರು ಇದು ಅವರು ಐಡಿಯಾ ಅದು. ಮನೆ ಎದುರು ಟ್ಯಾಪ್ ಇರ್ತದಲ್ಲ, ಎಲ್ಲರೂ ಮನೆಯಲ್ಲೇ ಎದುರು ಟ್ಯಾಪ್ ಇರ್ತದಲ್ಲ, ಅದನ್ನು ಆನ್ ಮಾಡಿ ನೀರು ಬಿಡ್ತಾರೆ. ಆಗ ಸೌಂಡ್ ಕೇಳ್ತದೆ, ಚರ್ರ ಸೌಂಡ್ ಕೇಳುವಾಗ ಮನೆಯವರು ಹೊರಗೆ ಬರ್ತಾರೆ. ಹೊರಗೆ ಬಂದದ್ದು ಆಫ್ ಮಾಡುವ ಅಂತೇಳಿ ಹೊರಗೆ ಬಾಗಿಲು ಹೊರಗೆ ಬರುವಾಗ ಇವರು ಅವ್ರ ದೊಣ್ಣೆಯಲ್ಲಿ ಏನಾದರೂ ಅವ್ರ ಹತ್ರ ಆಯುಧ ಇರ್ತಾರೆ, ಅದನ್ನು ಹೊಡಿತಾರೆ, ಇದ್ದದನ್ನು ದೋಚಿ ಹೋಗ್ತಾರೆ. ಅದನ್ನು ಜಾಗ್ರತೆ ಮಾಡಿ. ಯಾರೇ ರಾತ್ರಿ ಬಾಗಿಲು ಬಂದು ಬಡಿದ್ರೆ ನೀವು ಕನ್ನಡಿಯಲ್ಲಿ ನೋಡಿ, ಕನ್ನಡಿ ಹತ್ತಿರ ನೋಡಬೇಡಿ, ಸ್ವಲ್ಪ ದೂರದಲ್ಲಿ ನೋಡಿ. ಯಾಕಂದ್ರೆ ಅವ್ರ ಕೈಯಲ್ಲಿ ಏನಾದರೂ ಸಪೋರ ಕಣ್ಣಿಗೆ ಚುಚ್ಚು ಅಂತಲ್ಲ, ಸ್ವಲ್ಪ ದೂರದಲ್ಲಿ ನಿಮಗೆ ಕನ್ಫರ್ಮ್ ಆಗಬೇಕು. ನಿಮಗೆ ಡೌಟ್ ಇದ್ದರೆ ನೀವು 112 ಫೋನ್ ಮಾಡಿ, ಹೀಗೆ ನಮ್ಮ ಮನೆಗೆ ಬಂದು ಬಾಗಿಲು ಬಡಿತಾರೆ. ನಿಮ್ಗೆ ವಾಯ್ಸ್ ಗೊತ್ತಾಗ್ತದೆ, ನಿಮ್ಮ ರಿಲೇಷನ್ ಅವ್ರದ್ದು ವಾಯ್ಸ್ ಗೊತ್ತಾಗ್ತದೆ ನಿಮ್ಗೆ ಸಾಧಾರಣ ಹೀಗೆ ಅಂತೇಳಿ. ಮತ್ತೆ ನಿಮ್ಮ ಅವ್ರದ್ದು ಫೋನ್ ನಂಬರ್ ಇದ್ದರೆ ಅವ್ರ ಫೋನ್ ನಂಬರ್ಗೆ ಫೋನ್ ಮಾಡಿ ಇಂಥವರೇ ಕನ್ಫರ್ಮ್ ಆದ ಕೂಡ ಬಾಗಿಲು ತೆಗಿಬೇಕು. ಸ್ವಲ್ಪ ನಾವೇಳಿದ್ರೆ ಈಗಿನ ಕಾಲದಲ್ಲಿ ಅಂದರೆ ಈಗ ಇಂಟರ್ನೆಟ್ ಜಾಸ್ತಿ ಇರುವಾಗ, ಯಾಕಂದರೆ ಈಗ ಒಬ್ಬ ಕಳ್ಳ ಒಂದು ಮನೆ ಬರುವಾಗ ಅವನು ಬೀದಿಯಲ್ಲಿ ಇನ್ನೊಬ್ಬನು ನಿಲ್ಲಿಸ್ತಾ ಇರ್ತಾನೆ. ಯಾಕಂದರೆ ಪೊಲೀಸ್ನವ್ರು ಜೀಪ್ ಬರ್ತದ ಅಂತ ನೋಡು ಅಂತಾನೆ. ಅಲ್ಲಿ ಬೀದಿಯಲ್ಲಿ ಜೀಪ್ ಬರ್ತದೆ ಅಂತ ಹೇಳಿದ್ರೆ ಇವ್ರಿಗೆ ಫೋನ್ ಮಾಡ್ತಾನೆ, ಪೊಲೀಸ್ನವರ ನೈಟ್ ರೌಂಡ್ಸ್ ಜೀಪ್ ಬರ್ತಾ ಇದೆ ಅಂತಾನೆ. ಅವನು ಇಲ್ಲಿಂದ ಓಡ್ತಾನೆ. ಮುಂಚೆ ಹಾಗೆ ಅಲ್ಲ, ಮುಂಚೆ ಇವನು ಇಲ್ಲಿದ್ದೇ ಗೊತ್ತಾಗ್ತದೆ. ಈಗ ಮೊಬೈಲ್ ಕಳ್ಳರು ಜಾಸ್ತಿ ಇದ್ದಾರೆ. ಈಗ ಮೊಬೈಲನ್ನು ನೋಡಿ, ಈಗ ಮಕ್ಕಳಿಗೆ ಜಾಸ್ತಿ ನೀವು ನೋಡಿ, ಈಗ ವಿದ್ಯಾಭ್ಯಾಸಕ್ಕೆ ಎಷ್ಟು ಬೇಕು ಅಷ್ಟೇ ಮೊಬೈಲನ್ನು ಕೊಡಿ. ಯಾಕೆಂದರೆ ಈಗ ಪಬ್ಜಿ ಅದೆಲ್ಲ ಗೇಮ್ಸ್ ಎಲ್ಲ ಇದ್ದು ಮಕ್ಕಳ ಜೀವಕ್ಕೆ ಇದಾಗ್ತದೆ. ಮತ್ತು ಯಾಕಂದರೆ ಮಕ್ಕಳು ಈ ಮೊಬೈಲ್ನಲ್ಲಿ ಇನ್ವಾಲ್ವ್ ಆದರೆ ಅವರಿಗೆ ಯಾವುದು ಬೇಡ, ಜೀವನದಲ್ಲಿ ಯಾವುದು ಬೇಡ, ಎನಿ ಟೈಮ್ ಮೊಬೈಲ್ನಲ್ಲಿದ್ದರೆ ಅವ್ರಿಗೆ ಊಟ ಬೇಡ ಯಾವುದು ಅಂತ ಇರುವಾಗ ಅವರಿಗೆ ವಿದ್ಯಾಭ್ಯಾಸದಲ್ಲಿ ಭಾರಿ ಸಮಸ್ಯೆ ಆಗ್ತದೆ. ಅವರಿಗೆ ಮಕ್ಕಳಿಗೆ ನೀವು ಬೇಕಾದಷ್ಟು ಕೊಡಿ ಮೊಬೈಲ್ ಇದ್ದರೆ. ಅದು ನೋಡಿ ಏಜ್ ಇದೆಯಲ್ಲ, ಆ ಏಜ್ಗೆ ಸಂಬಂಧಪಟ್ಟಾಗ ಅವರಿಗೆ ಅದದು ಅತಿ ಅಗತ್ಯವೇ ಅಂತೇಳಿ ಗೊತ್ತಿದ್ರೆ ಮಾತ್ರ ಮೊಬೈಲ್ ಕೊಡಿ ಮಕ್ಕಳಿಗೆ. ಕೆಲವರಿಗೆ ನೋಡು, ಮಕ್ಕಳಿಗೆ ಇದು ಇಯರ್ಫೋನ್ ಹಾಕಿ ಸಣ್ಣ ನಾನು ನೋಡಿದ್ದೇನೆ, ಸಣ್ಣ ಮಕ್ಕಳಿಗೆ ಇಯರ್ಫೋನ್ ಹಾಕಿ ಪದ್ಯ ಹಾಕಿ ಕೊಡ್ತಾರೆ ಮನೆಯಲ್ಲಿ. ಅಂದರೆ ತಾಯಿದ್ದೀರು ಒಳಗೆ ತರಕಾರಿ ಕೆಲಸ ಮಾಡ್ತಾರೆ, ಅಡಿಗೆ ಕೆಲಸ ಮಾಡ್ತಾರೆ, ಮಕ್ಕಳಿಗೆ ಹೊರಗೆ ಇಯರ್ಫೋನ್ ಹಾಕಿ ಕೊಡ್ತಾರೆ. ನಾವು ತುಂಬ ಮನೆಯಲ್ಲಿ ನೋಡಿದ್ದೇವೆ. ಅದು ನೋಡಿ, ಅದು ಈಗಲ್ಲ, ಸ್ವಲ್ಪ ದೊಡ್ಡದಕ್ಕೆ ಸಮಸ್ಯೆ ಆಗ್ತದೆ. ಮಕ್ಕಳು ಅದರಲ್ಲಿ ಇನ್ವಾಲ್ವ್ ಆದರೆ ಅವರಿಗೆ ಬೇರೆ ಯಾವುದು ಜಗತ್ತು ಬೇಡ ಅವರಿಗೆ. ನೋಡಿ, ಅದರಲ್ಲಿ ಕೆಲವೊಮ್ಮೆ ಈ ಮೆದುಳಿಗೆ ಅದರದ್ದು ಇದು ಸಂದೇಶ ಹೋಗಿ ಮೆದುಳು ಸ್ವಲ್ಪ ಡೌನ್ ಆದರೆ ಅವ್ರಿಗೆ ಮೆಮೊರಿ ಪವರ್ ಕಡಿಮೆ ಆಗ್ತದೆ ಮಕ್ಕಳದ್ದು. ಅದು ಸ್ವಲ್ಪ ನೀವು ಜಾಗ್ರತೆ ಮಾಡಿ. ಮತ್ತು ನಿಮ್ಮದು ಏನಾದರೂ ನಿಮ್ಮ ಈ ಏರಿಯಾದ್ದು ಏನಾದ್ರು ಸಮಸ್ಯೆ ಇದ್ದರೆ ನಮ್ಮ ಹತ್ರ ಹೇಳ್ಬೋದು, ಮುಕ್ತವಾಗಿ ಹೇಳ್ಬೋದು. ಇಲ್ಲಿ ಹೇಳ್ಬೋದು, ಬೇಕಾದ್ರೆ ಸ್ಟೇಷನ್ಗೆ ಬಂದು ಹೇಳ್ಬೋದು. ಮತ್ತು 112ಗೆ ಡೈರೆಕ್ಟ್ ಕಂಪ್ಲೇಂಟ್ ಮಾಡ್ಬೋದು, ಏನಿಲ್ಲ ನಿಮಗೆ. ನೀವು ಸ್ಟೇಷನ್ಗೆ ಬರುವಾಗೆಲ್ಲ ನೀವು 112ನಲ್ಲಿ, ಆದರೆ ಅದು ಸತ್ಯ ಸಂಗತಿ ಇರಬೇಕು. ನೀವು ಫೋನ್ ಮಾಡಿದರೆ ಅದನ್ನು ನೀವು ಪುನಃ ನಮಗೆ ತೋರಿಸಿ ಕೊಡಬೇಕು. ಇಂಥ ಸರ್ ಮತ್ತೆ ಸರ್ ಅಲ್ಲಿ ಗಾಡಿ ಎಳಿತಾರೆ ಅಂತ ಹೇಳಿ ಸುಮ್ಮನೆ ಹೇಳಿ ನಾವಲ್ಲಿ ಹೋದ ಕೊಟ್ಟೆ ಅಲ್ಲಿ ಇರುವುದಿಲ್ಲ. ಮತ್ತೆ ಅಲ್ಲಿ ಯಾರೋ ಬೇರೆ ಇದ್ದ ನಾವು ನನ್ನ ಕರ್ಕೊಂಡು ಹೋಗೋದು, ಅವನು ಅಲ್ಲದಿದ್ರೆ ಮತ್ತೆ ಪುನಃ ಅವ್ರು ಯಾರು ಹೇಳಿದಂತ ಹೇಳಿದ್ರೆ ಅವ್ರಿಗೆ ಗೊತ್ತಾದ್ರೆ ಮತ್ತೆ ನಿಮಗೆ ಅವ್ರೇನೋ ತೊಂದರೆ ಕೊಡಬಹುದು. ಆದ್ರೆ ಅದಕ್ಕೆ ಸ್ವಲ್ಪ ಇದು ಮಾಡಿ, ನಿಮಗೆ ಕರೆಕ್ಟ್ ಮಾಹಿತಿ ಇರಬೇಕು. ಇಂಥ ವ್ಯಕ್ತಿಯಲ್ಲಿ ನಾವು ಅವ್ರನ್ನ ಕರ್ಕೊಂಡು ಹೋಗ್ತೇವೆ, ನಾವು ಬೇಕಾದ ವ್ಯವಸ್ಥೆ ಮಾಡ್ತಾನೆ. ಅದಿದ್ದಲ್ಲಿ ಮಳೆಗಾಲದ ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳೋ ಅಷ್ಟೇ. ಮತ್ತೆ ಅದೇ ಹೇಳಿದಲ್ಲ, ಕೆಲವು ಐಟಮ್ ಹೇಳಿದ್ದೇವೆ. ಮತ್ತೆ ಈಗ ಈ ನಮ್ಮ ಪೊಲೀಸ್ನವ್ರು ಬರ್ತಾರಲ್ಲ, ನಿಮಗೆ ನೀವು ಅಲ್ಲಿ ಏನು ಸಮಸ್ಯೆ ಇದ್ದರೆ ಅವ್ರದ್ದು ಮೊಬೈಲ್ ನಂಬರ್ ಎಲ್ಲ ಇಸ್ಕೊಳ್ಳಿ. ನೀವು ಮೊಬೈಲ್ ಏನು ಸಮಸ್ಯೆ ಇದ್ದರೆ ಅವ್ರು ನಿಮಗೆ ಬೇಕಾದ ಪೊಲೀಸ್ ಇಲಾಖೆಯಲ್ಲ ಮಾಹಿತಿ ಮತ್ತು ವಾರಕ್ಕೆ ಒಂದ್ಸಲ ಬರ್ತಾರೆ, ಭೇಟಿ ಮಾಡ್ಲಿಕ್ಕೆ ಬರ್ತಾರೆ. ನಿಮ್ದು ಏನೇ ಸಮಸ್ಯೆ ಇದ್ದರೆ ಅವರ ಏನೇ ಸಮಸ್ಯೆ ಅಲ್ಲ, ಪೊಲೀಸ್ ಇಲಾಖೆ ಸಂಬಂಧಪಟ್ಟದ್ದು, ಪೊಲೀಸ್ ಇಲಾಖೆ ಸಂಬಂಧಪಟ್ಟ ಮಾಹಿತಿಯನ್ನು ಅವರಿಗೆ ಹೇಳಿ ಅವರಿಂದ ಆಗುವಷ್ಟು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಮತ್ತು ನಾವು ಕಂಪ್ಲೇಂಟ್ ಮಾಡಿದ್ದೇವೆ, ಪೊಲೀಸರನ್ನು ಹೆಲ್ಪ್ ಮಾಡಲಿಲ್ಲ, ಈಗ ಜಾಗ್ರತಾ ತಕರಾರು ಅದನ್ನು ನಮಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಕಂದಾಯ ಇಲಾಖೆ. ನೀವು ಹೇಳಿದ್ರೆ ಅಲ್ಲಿ ಇದು ಏನೋ ಬೇಲಿ ಹಾಕ್ತಾ ಇದ್ದಾರೆ, ಇಲ್ಲದಲ್ಲಿ ಏನಾದರೂ ಮರ ಕಡಿತಿದ್ದಾರೆ, ಅದಕ್ಕೆ ನಮ್ಗೆ ಏನು ಮಾಡ್ಲಿಕ್ಕೆ. ಯಾಕಂದರೆ ಹೈಕೋರ್ಟ್ ಆ ಪ್ರಕಾರ ನಮಗೆ ಎದುರು ಅವರನ್ನು ಸ್ಟೇಷನ್ಗೆ ಕರೆಯುವ ಅಧಿಕಾರ ಇಲ್ಲ ನಮಗೆ. ಈಗ ನಾವು ಅವ್ರು ಕಂಪ್ಲೇಂಟ್ ಕೊಟ್ಟರೆ ನಾವು ಅದಕ್ಕೆ ಎಂಡೋಸ್ಮೆಂಟ್ ಕೊಡ್ತೇವೆ. ಸಂಬಂಧಪಟ್ಟ ಸಿವಿಲ್ ನ್ಯಾಯಾಲಯದಲ್ಲಿ ವ್ಯವಹರಿಸಿ ಅಂತೇಳಿ ನಾವು ಎಂಡೋಸ್ಮೆಂಟ್ ಕೊಡೋದು ಕೆಲಸ ಅಲ್ಲದೆ ನಮ್ಮ ಎದುರುಗಡೆಯ ನಿಮ್ಮ ಎದುರಿನ ಜನರನ್ನು ನಮ್ಗೆ ಕರೆಯುವ ಅಧಿಕಾರ ಇಲ್ಲ ಈಗ. ಹಾಗಿರುವಾಗ ನಮಗೆ ಪೊಲೀಸ್ ಇಲಾಖೆಗೆ ಯಾರು ಬಂದು ಮನೆಗೆ ಒಂದು ತೊಂದರೆ ಮಾಡ್ತಾರೆ, ಇಲ್ಲಾಂದ್ರೆ ಮಕ್ಕಳಿಗೆ ಸಣ್ಣ ಮಕ್ಕಳು ನೋಡಿ, ಸಣ್ಣ ಮಕ್ಕಳಿಗೆಲ್ಲ ಈ ಚಾಕ್ಲೇಟ್ ಎಲ್ಲ ಕೊಟ್ಟು ಇದು ಮಾಡ್ತಾರೆ. ನೋಡೋಣ, ಸಣ್ಣ ಮಕ್ಕಳನ್ನು ಭಾರಿ ಜಾಗ್ರತೆ ಮಾಡ್ಕೊಳ್ಳಿ. ಈಗ ರೋಡ್ ಸೈಡ್ನಲ್ಲಿದ್ದ ಮಕ್ಕಳೆಲ್ಲ ಹೋಗುವಾಗ ಕೆಲವು ಸುಮ್ಮನೆ ಬಂದೇನೋ ಚಾಕ್ಲೇಟ್ ಕೊಟ್ಟು ಅವರನ್ನು ಅಲ್ಲಿಗೆ ನೋಡಿ ಈ ಥರ ಈ ಸೈಡೆಲ್ಲ ಗುಡ್ಡೆಲ್ಲ ಇದೆ. ಮತ್ತು ಅದನ್ನು ಆಗ ಮೊದಲು ನೋಡಬೇಕು. ಕೆಲವು ಮಕ್ಕಳಿಗೆಲ್ಲ ಈ ಹಣ ಕೊಟ್ಟು ಚಾಕ್ಲೇಟ್ ತಾನೆ ಅಂತ ಹೇಳ್ತಾರೆ, ಅದು ಸಿಂಗಲ್ ಮಕ್ಕಳು ಬರ್ತಾರೆ ಚಾಕ್ಲೇಟ್ ತೆಗಲಿಕ್ಕೆ. ಅದನ್ನು ನೋಡಿ, ಅದು ಸಣ್ಣ ವಿಷಯ, ಆದರೆ ಹೆಚ್ಚು ಕಡಿಮೆ ಅದರದ್ದು ದೊಡ್ಡ ಅಫೆನ್ಸ್ ಆಗ್ತದೆ. ಅದು
ಯಾಕಂದ್ರೆ ಆಗ ನಿಮಗೆ ಕಷ್ಟ ಯಾವಾಗ ನಮಗೆ ನೋವು ಆದಕ್ಕೂ ಮೊದಲು ನಾವು ಆಲೋಚನೆ ನೋವು ಆಗಬಾರ್ದು, ನೋವು ಆದ ನಂತರ ಮತ್ತೆ ನಮ್ಗೆ ಏನು ಮಾಡ್ಲಿಕ್ಕಾಗೋದಿಲ್ಲ. ಮತ್ತೆ ನೋಡಿ ಏನಾದರೂ ಅಲ್ಲಿ ಮಕ್ಕಳಿಗೆ ಹೆಚ್ಚು ಕಡಿಮೆ ಆದರೆ ನಾವು ಯಾರ ಹತ್ರ ಹೇಳಲಿಕ್ಕಾಗೋದಿಲ್ಲ. ನಮ್ಮಿಂದ ಬಂದ ತಪ್ಪನ್ನು ನಾವೇ ಸರಿಪಡಿಸಬೇಕು ಯಾವಾಗ. ಅದಕ್ಕೆ ನೀವು ಸ್ವಲ್ಪ ಮಕ್ಕಳನ್ನು ಸ್ವಲ್ಪ ಅಂಗಡಿ ಸೈಡ್ನಲ್ಲಿ ಕಲಿಸುವಾಗ ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಬೇಕು. ಅದು ಮತ್ತೆ ಬಂಗಾರದ ಬಗ್ಗೆ ಹೇಳಿದ್ದು ಅದನ್ನು ಸ್ವಲ್ಪ ಇದು ಮಾಡಿ. ಮತ್ತು ಜಾಸ್ತಿ ಬಂಗಾರ ಇದ್ರೆಲ್ಲ ನೀವು ಬ್ಯಾಂಕಲ್ಲಿ ಇಡಬೇಕು, ಲಾಕರಲ್ಲಿಟ್ಟು ಅದರಲ್ಲಿ ಇದು ಮಾಡಿ. ಮತ್ತು ಮನೆಯಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಒಬ್ಬ ಬಂದು ಏನಾದರೂ ಬಾಗಿಲು ಬಂದೇನೋ ಹೊಡೆದು ಒಳಗೆ ಹೋದ ಕೂಡಲೇ ಮತ್ತೆ ಅವನು ಹೆದರಿಸಿದ ಕೂಡಲೇ ನೀವು ಕೊಡಲೇಬೇಕಾಗ್ತದೆ. ಪೊಲೀಸ್ ಬರೋದು ಮತ್ತೆ. ಆದರೆ ನೀವು ಇದ್ದದ್ದು ಎಷ್ಟು ಬೇಕು ಅಷ್ಟೇ ಇಟ್ಕೊಳ್ಳಿ, ಮತ್ತೆ ಬ್ಯಾಂಕಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ಬ್ಯಾಂಕಲ್ಲಿ ಇಟ್ಟರೆ ಒಂದು 90% ನಿಮಗೆ ಸೇಫ್ಟಿ ಅದು. ಸ್ವಲ್ಪ ಅದಕ್ಕೆ ಹಣ ಕಟ್ಟೋದು ಸ್ವಲ್ಪ ಆಗ್ತದೆ, ಆದ್ರೂ ಸಹ ನಮ್ಗೆ ಸೇಫ್ ಧೈರ್ಯ ಅದಕ್ಕೆ. ಮನೇಲಿ ಯಾವತ್ತು ಏನಂತ ಕಳ್ಳ ಬರ್ತಾರೆ ಅಂತೇಳಿ ನಮಗೆ ಗೊತ್ತಾಗೋದಿಲ್ಲ. ಈಗ ನಾವು ಹೇಳ್ತೇವೆ ಅವ್ರ ಮನೆ ಕಳ್ಳ ಬಂದಿದ್ದಾರೆ ಅಂತೇಳಿ, ನಾವು ಸ್ವಲ್ಪ ಬಂದಿದ್ದಾರೆ ಅಂತ, ನಾಳೆ ನಮ್ಮ ಮನೆ ಬರಬಾರ್ದೇನೂ ಇಲ್ಲಲ್ಲ. ಅದು ಸ್ವಲ್ಪ ನಾವು ಒಳ್ಳೆ ಜಾಗೃತರಾಗಿದ್ದರೆ ನಮ್ಗೆ ಒಳ್ಳೇದು. ಮತ್ತು ನಾವು ಬೇರೆ ಏನೋ ನಿಮ್ದೇನೋ ವಿಷಯ ಇದ್ದರೆ ನೀವು ಓಪನ್ ಆಗಿ ನಿಂತು ಹೇಳ್ಬೋದು. ನಿಮ್ದೇನೋ ಸಮಸ್ಯೆ ಇದ್ದರೆ ಹೀಗೆ ಉಂಟು ಏನೆಂದರೆ ನೀವು ನಮ್ಮ ಕೇಳು, ನಮ್ಗೆ ಆಗುವಂಥದ್ದು ವಿಷಯ, ನಮಗೆ ಇಲ್ಲಿಂದ ಸಮಸ್ಯೆ ಪರಿಹಾರ ಆಗೋದಾಗ ಹೇಳ್ಬೋದು. ಇಲ್ಲಾಂದ್ರೆ ನೀವು ಸ್ಟೇಷನ್ಗೆ ಬಂದು ಈ ಬಗ್ಗೆ ನೀವು ಏನಾದರೂ ದೂರು ಕೊಡಿ, ಮತ್ತೆ ದೂರು ಬಂದು ಅವ್ರನ್ನ ಈಗ ಜಾಗ ಸಂಬಂಧ ಉಂಟು ನಮಗೆ ಆಗೋಷ್ಟು ಮಾನವೀಯತೆಯಲ್ಲಿ ನಾವು ಕಲಿಸ್ತೇವೆ. ಈಗ ನೀವು ಒಂದು ಕಂಪ್ಲೇಂಟ್ ಕೊಡ್ತೀರಿ, ಆದರೂ ಸಹ ನಾವು ಕಲಿಸ್ತೇವೆ, 2 ಪಾರ್ಟಿಯನ್ನು ಕಲಿಸ್ತೇವೆ ಸ್ಟೇಷನ್ನಲ್ಲಿ. ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಮಾನವೀಯತೆ ಅಂದರೆ ನಾವು ಕಲಿಸ್ತೇವೆ, ಎದುರಿನಲ್ಲಿ ಮಾತಾಡ್ತೇವೆ. ಇಂಥ ಸಣ್ಣ ಸಮಸ್ಯೆ ಇದ್ರೆ ನಾವು ಅಲ್ಲಿ ಮುಗಿಸಿಬಿಡ್ತೇವೆ, ಅವ್ರಿಗೆ ಹೇಳ್ತಾ ಇವರಲ್ಲಿ. ಹಾಗೆ ಅಲ್ಲಿಗೆ ಸಣ್ಣ ಸಮಸ್ಯೆ ಮುಗಿತದೆ. ಅಂಥದ್ದೇನಾಯ್ತು ನಿಮಗೆ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಮಾಡ್ಬೋದು. ನೋಡಿ, ಯಾರಾದರೂ ನಿಮ್ಗೆ ಏನೋ ಸಮಸ್ಯೆ ಇದ್ದರೆ ನಿಮ್ಗೆ ಓಪನ್ ಆಗಿ ಹೇಳ್ಬೋದು, ಹೇಳಿ, ಏನೋ ತೊಂದರೆ ಇಲ್ಲ. ಹೀಗೆ ಅತ್ಯುತ್ತಮ ರೀತಿಯಲ್ಲಿ ಇದ್ದಾಗ ಮಾತ್ರ ಶಾಂತಿಯುತ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಸಾಧ್ಯ ಎಂಬ ನುಡಿಯನ್ನಾಡಿ ಪೊಲೀಸ್ ಇಲಾಖೆಯಲ್ಲಿನ ಕಾನೂನಿನ ಚೌಕಟ್ಟಿನಲ್ಲಿ ಬರತಕ್ಕಂತಹ ಎಲ್ಲ ವಿಷಯಗಳ ಬಗ್ಗೆ ಅತ್ಯುತ್ತಮವಾದ ಮಾರ್ಗದರ್ಶನವನ್ನು ನೀಡಿದಂತಹ ಶ್ರೀಯುತ ವೆಂಕಟೇಶ್ ಸರ್ ಇವರಿಗೆ ವಂದನೆಗಳು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈ ಮಂಡ್ಯ ಪ್ರದೇಶದ ಜನಪ್ರತಿನಿಧಿಯಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಯಾವುದೇ ಸಂದರ್ಭದಲ್ಲೂ ಕೂಡ ಫೋನ್ ಮೂಲಕ ಮಾತಾಡಿದಾಗಲೂ ಕೂಡ ಸಹಕಾರದ ಮನೋಭಾವನೆ ಜೊತೆಗೆ ಉತ್ತಮ ಮಾತುಗಳನ್ನಾಡುವಂತಹ ಶ್ರೀಯುತ ಹರೀಶ್ ರಾವ್ ನಮ್ಮ ಜೊತೆಗಿದ್ದಾರೆ. ಸರ್, ವೇದಿಕೆಯಲ್ಲಿದ್ದುಕೊಂಡು ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇದೇ ರೀತಿ ಕಾರ್ಯಕ್ರಮ ಮಲ್ತಂದು ಪೋಲಿ ಅಂಚನೆ ಮಾಹಿತಿಲ ಒಂಚೂರು ಜಾಸ್ತಿ ಕೊಡು. ಕೆಲವು ಅಲ್ಲಿ ಪಾತ್ರೆಗಳ ಅವಕಾಶ ಇತ್ತಿದೆ ಬಂಡ ಇತ್ತೆ ಕೆಲವು ಟೈಮ್ ಎಂಚಾದ್ರು ಬಂದ ಪೊಲೀಸ್ ಸ್ಟೇಷನ್ಗೆ ಪೋಯರೆ ಒಂಚೂರು ಜನಸಾಮಾನ್ಯರು ಪೋಡಿನ ಕೆಲವು ಪರಿಸ್ಥಿತಿ ಕೆಲವು ಪೊಲೀಸ್ ಇರುತ್ತೆ ಅಂತೆ ಆಪು ಅಂಚ ಪೂರೆಲ್ಲ ಬಂದ್ಪೂಜಿ. ಕೆಲವು ಪೊಲೀಸ್ಗಳು ಮಸ್ತ್ ಪ್ರೀತಿ ಮೇರೆ ಬಂಡ್ಲಕ್ಕನೆ ಮಸ್ತ್ ಪ್ರೀತಿ ವಿಶ್ವಾಸ ಪಾತೆರುವೇರು. ಕೆಲವು ಪೊಲೀಸ್ಗಳು ಜನಸಾಮಾನ್ಯರು ಇಂಚ ವಿಧ ಉಂಡ ಅಂಚನೆ ಪೊಲೀಸ್ ಠಾಣೆ ಒಪ್ಪು ಅಂಚ ನನ್ನ ಇದೀ ಎಂಚ ಈ ಕಾರ್ಯಕ್ರಮ ಇನಿ ಇಂಚ ಅಂಡ ಅವೇ ರೀತಿ ನಮ್ಮ ವಾರ್ಡ್ದ ಎಂಗಳ ಕೈತಲದ ವಾರ್ಡ್ದ ಪೂರ ನಮ್ಮ ಸಾರ್ವಜನಿಕರಿಗೆಲ್ಲ ಸ್ಟೇಷನ್ ಬಂದಾಗ ಒಂಜಿ ಗೌರವ ಕೊಡ್ದು ಅವೇ ರೀತಿ ಅಕ್ಲಿಗೆ ಒಂಜಿ ಸ್ಪಂದನೆ ಮಲ್ತೊಂದು ಸಹಕಾರ ನಿಖಲ ಬಯಸೊಂದುಲ್ಲೆ ಅವೇ ರೀತಿ ಮಾಡಿದ್ದೆ ಒಂಜಿ ಮೇರೆ ಪಂಡೇರು ನಮ್ಮ ಮೂಲ ಮೇರೆ ಮಲ್ತ ಸಾರ್ವಜನಿಕರು ಪಂಡೇರು ಮುರಣಿ ಕಲ್ವೇರು ಬತ್ತಿನ ವಿಷಯ ಅಂತ ಪಂಡೇರು ಒಂದು ಕಲ್ವೇರು ಬತ್ತಿನ ವಿಷಯ ಪಂಡೇರು ಪಣ್ಣ ಮಿಸ್ಟೇಕ್ ಆಯ್ತು ಅಂತೆ ಕಲ್ವೇರು ಬತ್ತಿನ ಬಂಡ ಹಿಂಗೆ ಅಲ್ಪ ಸಾರ್ವಜನಿಕರು 2:30 ಗಂಟೆಗೆ ಹೆಂಗೆ ಏನಂತ ಜನಪ್ರತಿನಿಧಿ ಅದು ಎನ್ನ ಇಲ್ಲದ ಕೈತಲ್ಲದೆ ಮೂಜಿನ ಲೈನ್ ಬುಡ್ದು ಇತ್ತಿನ ಅಂಚಿನ ಇಲ್ಲಿ ಸ್ಲ್ಯಾಪುದು ಇಲ್ಲ ಅಂಚ ಎಂಕ ಫೋನ್ ಬತ್ತಂದ್ರೆ ಅಂಚನೆ ಆ ಫೋನ್ ಮಂತಿನ ಒಳ್ಳೆಯರು ಮೌಲ್ಯ ಸಬ್ಜೆಕ್ಟ್ ಅಂಚ ಫೋನ್ ಬತ್ತಿನ ಕೂಡ ಯಾನ್ ಪೋಯ ಅಲ್ದ ಎಂಗ್ಲ ಜನಕ್ಕೆಲ್ಲ ಪೋಯರು 15 ಜನ ಸೇರ್ದಿತ್ತ ಎಂಕ್ಲು ಯಾರು ಕಲ್ವೇರಲ್ಪ ನಮ್ಮ ಇಚ್ಛ ನಿಜವಾದ ಅಲ್ಪ ಐಕೆ ಎಂಕ್ಲು ಸಾರ್ವಜನಿಕರು ಹೋದು ಕಂಪ್ಲೇಂಟ್ ಮಾಡ್ತದ ಬೋರೆಲ್ಲ ಸೇರ್ದೆ ಹುಡ್ದಾಕಲು ಅಂಡ್ ಆಯ್ತು ಒಂಜಿ ವಾರ ಅಂಡ್ ಆಯ್ತು ಒಂಜಿ ತೂಲೆ ಒಂಜಿ ಇನ್ನು ನಮ್ಮ ಸರ್ಕಲ್ಗಳ ತೆರಿಪಾತು ಒಂಜಿ ಐನಾತು ಬೇಗ ದೇಪಂಡ ಅಲ್ಪ ಕಲ್ವೇರು ಬಂಡ ಅಲ್ಪ ಐಟಮ್ ಕೊಂತಿನಿ ಡೋರ್ ಓಪನ್ ಇತ್ತಂಡ ಅಂಚ ಒಂಜಿ ಅನುಮಾನ ಒಪ್ಕೊಂಡು ಐಟು ಬೇತೆ ಬೇತೆ ರೀತಿಯ ಅನುಮಾನ ಪೂರ ಬಂದಾಗ ಅವೇನೊಂಜಿ ಕ್ಲಿಯರ್ ಮಲ್ಪುನಂಚಿನ ಕರ್ತವ್ಯ ನಮ್ಮ ಪೊಲೀಸ್ ಠಾಣೆದ ಒಪ್ಕೊಂಡು ಕಲ್ವೇರು ಬರೋಡಂದಿಜ್ಜಿ ಅಲ್ಪ 2:30 ಗಂಟೆ ಮಿಡ್ ನೈಟ್ ಇಂಚ ಪ್ರಾಬ್ಲಮ್ ಆಯ್ನಿಕ್ಕೆ ಹೌದಾದ ವಿಷಯ ಎಂಚಿನ ವಿಷಯ ಅಂತ ಕ್ಲಿಯರ್ ಆವಣತೆ ಐಜಿನ ಜನಸಾಮಾನ್ಯರು ಒಂಜೊಂಜಿ ವಿಷಯ ಪಾತ್ರ ತುಪ್ಪಿರು ಒಲೆ ನಿಮಿತ್ತ ಅನುಮಾನ ಆ ರೀತಿ ಬರುಕೊಂಡು ಐಕೊಂಜಿ ನಿಖಲನೆ ಆಯ್ನ ರೀತಿ ಒಂಜಿ ತನಿಖೆ ಮಲ್ತುಂಟು ಒಂಜಿ ಜನಸಾಮಾನ್ಯರಿಗೆ ಒಂಜಿ ತೆರಿಪಾಂಡ ಅಕಲ್ ಒಂಜಿ ಗೊಂದಲ ಇತ್ತಿನ ಒಂಜಿ ಕ್ಲಿಯರ್ ಆಪುರ್ಪಂತ ಪಂಡ ಆನಿದ ದಿನ ಎನ್ನ ಇಲ್ಲ ಸಿ ಕ್ಯಾಮರಾ ಉಂಟು ಸಿ ಕ್ಯಾಮರಾ ಎಂಕಲ ವರ್ಕ್ ಆತಿಜಿ ವರ್ಕ್ ಆತನ ಎಂಕಲ ಮೊಬೈಲ್ ಪೂರ ವರ್ಕ್ ಆಗಿ ಬಂಡೆ ಇಂಟರ್ನೆಟ್ ಆಫ್ ಇತ್ತುಂಟು ಬೊಕ್ಕ ಎದುರ್ದ ಇಲ್ಲದ ಸಿ ಕ್ಯಾಮರಾ ಆಫ್ ಆದಿತ್ತು ಎಂಕಲ ಆ ಏರಿಯಾದ ಆ ಇಲ್ಲದ ಆ ಏರಿಯಾದ ಆಪುನಂಚಿನ ಅಲ್ಪ ಆ ಇಲ್ಲದ ಕೈತಲ್ ಎದುರ್ದ ಲೈಟ್ ಕಂಬಲ ಲೈಟ್ ಸ್ವಿಚ್ ಆಫ್ ಆದಿತ್ತು ಎಂಕ್ಲಿಗೆ ಜನಸಾಮಾನ್ಯರು ತೂನಾಗ ಅಲ್ಪ ಎಂಕ್ಲಿಗೆ ಕಲ್ವೇರು ಬತ್ತನ ಕಲ್ವೇರು ಕೊನೋಡು ಐಟಮ್ ಕೊನೋಡು
ಅಂಚ ಇಂಕ್ಲು ಬೇತೆ ಬೇತೆ ರೀತಿದ ಅನುಮಾನ ಪೂರೈಲುಂಡು ಅವೇನೊಂದು ನಿಕ್ಲು ಕ್ಲಿಯರ್ ಮಲ್ಪ್ಲೆ ಅಂದು ಕೇನೊಂದುಲ್ಲ ನಿಕಲ್ಡ ಯಾನ ಬೊಕ್ಕ ನಿಕ ಐತ ಬರ್ರ ಅದ ಐತ ಬಗ್ಗೆ ಬನ್ನಿ ಇದು ಈ ಏರಿಯಾ ಜವನೇರುಂಡ ಅಲ್ಪ ಜವನೇರು ಇರ್ತದ ಈ ಅಲ್ಪ ಜವನೇರಡು ಒಂದು ದಿನ 5 ಜನ ರಾತ್ರಿ ಇಂಚಿನ ಒಂದು ತಿರುಮಲ ಸಿಸ್ಟಮೆಟಿಕ್ ಮಾಡ್ಕೊಡೋದು ಇರ್ತದವು ಈ ಚಂದ್ರನ ರಿಪ್ಪರ್ ಚಂದ್ರ ಮಕ್ಕಳ ಟೈಮ್ ಬರ್ಪ ಬಣ್ಣದ ಬಟ್ ಮುಂಚೆನೆ ಅಂಚ ಒಪ್ಪನಾಗ ನಿಖಲ ಮುಂದಾಕಲು ಇಂಥ ತಿರುಗೊಂದಿತ್ತಂದ ಅಪ್ಪಗ ಈ ಕಲೆ ಬರ್ಪುನ ಒಂದು ಕೊಡುಗೆ ಮಣ್ಣಿನ ನಿಜವಾದ ಆನ್ಸರ್ ಎಂಟೆ आणि तेंचे ಗೊತ್ತುಂಡೆ ಅವೇನು ಸೇಫ್ ಮಲ್ಪೆರೆ ರಕ್ಷಣೆ ಮಲ್ಪೆರೆ ಜವನೇರು ತಿರುಗೊಂದು ಇತ್ತುಂಡಲ್ಲ ಅವೇನು ಮಿಸ್ಯೂಸ್ ಮಲ್ಪುನ ಜವನೇರ್ಲ ಬೇತೆಕ್ಲುಪ್ಪೇರು ಅಂಚ ಜವನೇರು ಐಗೋಸ್ಕರ ತಿರುಗೊಂದು ಇತ್ತನಲ್ಲ ಪೊಲೀಸ್ ಇಲಾಖೆ ಹಿಡ್ದು ಅಕ್ಲ ಮುಕುಲ ಮಿತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಲ್ಲ ಅಕ್ಲ ಒಂದು ಪ್ರಾಬ್ಲಮ್ ತೊಂದರೆ ಇಪ್ಪುಣ ಅವು ಪಂಡ ಜವನೇರ್ನ ವಿಷಯ ಹಿಡ್ಪಂಡ ಐತೆ ಅವು ಅಂಚಿನ ಸಿಸ್ಟಮ್ ಕನೆರ ಮಾಡ್ತಂತ ಸಾಧ್ಯ ಐತಿ ಇತ್ತದ ಇಟ್ಟು ದಯಪಂಡ ಪ್ರತಿಯೊರು ಅಕ್ಲ ಅಕ್ಲ ಇಟ್ಟು ಬಿಸಿ ಇಪ್ಪುನಾಗ అయితే యాలని ಬಂದಾಗ అయితే నీకు ఈత జన పండుగ సెలెక్ట్ ಮಾಡ್ತಾರೆ అయితే ಬಂದು ನಮ್ಮ ಇನ್ಸ್ಪೆಕ್ಟರ್ ಪಾತ್ರ ಪೊಲೀಸ್ ಇಲಾಖೆ ನೀಕು ದಾರಾಣ ಒಂದು ಐಡೆಂಟಿ ಕಾರ್ಡ್ ಲೆಕ್ಕ ಕೊಡ್ಬೇಕು ಅಟ್ಲ ನೀಕು ಸುದೇ ಬಂದ ಪೊಲೀಸ್ ಅಕ್ಲ ಯಾರನ್ನ ತೂನಾಗ ಸರ್ ನಾವು ಇಲ್ಲಿ ಗ್ರಾಮದ ಮೆಂಬರ್ ಇದು ಈ ರಾತ್ರಿಗಳು ವ್ಯಕ್ತಿಗಳಂತ ಐಡೆಂಟಿ ಕಾರ್ಡ್ ತೋರ್ಸ್ಕೊಂಡು ಮುಗಿದ ಬಕ್ಕ ಐತೆ ಅಂತಂದ್ರೆ ಈ 10 ಜನ ಐಟಿ ಎಲ್ಲ ಬರೀ ಮಿಸ್ಯೂಸ್ ಮಾಡ್ತಾರೆ ಬಂದೆ ಯಾವೇ ಬಂದ ಐಡೆಂಟಿ ಕಾರ್ಡ್ ಕೊಡ್ಪ ಐಟಿ ಏನ ಓರಿಯ ಐಟಿ ರಾತ್ರಿ ತಿರ್ಗೊಂಡಿದ್ದಾನೆ ಆಯೆ ಒಫೆನ್ಸ್ ಸಪೋರ್ಟ್ ಮಾತ್ರ ಕೊಂಡಾಡೆ ಈ 10 ಜನ ತನ ವಿಶ್ವಾಸ ಕೊಂಡಾಯ್ತು ಐಕೆ ಮಾಡ್ಕೊಳ್ಳೋದು ಇದು ಪಣ್ಣಲಕ್ಕನೆ ಯಾಕಡೆ ಅಲ್ಪ ಸಿಸಿ ಕ್ಯಾಮರಾ ಉಂಡು ಸ್ವಿಚ್ ಆಫ್ ಆಗ್ತಾನೆ ಅವು ನಮ್ಮ ಬ್ಯಾಡ್ ಲಕ್ ಕೆಲವು ಸಲ ನಮ್ಮ ಸಿಸಿ ಕ್ಯಾಮರಾ ಇರ್ತದಾಗ ಕೆಲ ಮಾಡ ಬಂದು ಓಪನ್ ಮಾಡ್ತು ಫೋನ್ ಆಗತ್ತನಾಗ ನಮ್ಮ ಅಪ್ಪ ಸಿಸಿ ಕ್ಯಾಮರಾ ಇರ್ತದ ಒಂದು ವಾರ ಚೆಕ್ ಮಾಡಿ ಕೂಡು ಇರು ಪಂಡಿನ ಒಂದು ಮಾಹಿತಿ ಅಡ್ಡೆ ಉಂಡು ಅವು ಪಂಡ ಜನ ದಯಪಂಡ ಇತ್ತದ ಕಾರಣ ಬಗೆಂಡು ಬೇಲೆ ಪೊಪ್ಪ ರಾತ್ರಿ ಕೂಡ ಜವನೆ ಉಂಟಾದ ಕೂಡ ಮನದಲ್ಲಿ ಬೇಲೆ ಪೊಪ್ಪನ ಕಷ್ಟ ತೋಚು ಪಂಡ ಅಂಚಿನ ರೀತಿಯಲ್ಲಿ ಐಕ್ ನಮ್ಮ ಅಂದ್ರೆ ಎಂಚ ಊರು ರೀತಿಯಲ್ಲಿ ನಮ್ಮ ಅಂತೆ ನಮ್ಮ ಸಮಾಜನ ಎಂಚ ರಕ್ಷಣೆ ಮಲ್ಪೆರ ಹಾಕೊಂಡು ನಮ್ಮ ಊರಿನ ಎಂಚ ರಕ್ಷಣೆ ಮಲ್ಪೆರ ನಿಖಿಲ್ಲ ಎಂಕಲ್ಲ ಜನಪ್ರತಿನಿಧಿ ಆದಲ್ಲ ಪೊಲೀಸ್ ಇಲಾಖೆದ ನಿಖಿಲ್ಲ ಒಟ್ಟಿಗೆ ಸೇರಿದು ಒಂಚೂರು ಐತ ಬಗ್ಗೆ ಒಂಚೂರು ಜಾಸ್ತಿ ಮಲ್ಪನೆ ಎಡ್ಡೆ ಅಂತ ನನ್ನ ಅಭಿಪ್ರಾಯ ಬೊಕ್ಕ ಐದ ಬಗ್ಗೆ ನಮ್ಮ ಚರ್ಚೆ ಮಲ್ದಲ್ಲ ಪ್ರಯೋಜನ ಹೆಚ್ಚಿ ಬೊಕ್ಕ ಸಿ ಕ್ಯಾಮರಾ ಇರು ಪಂಡರ್ ಸಿ ಕ್ಯಾಮರಾ ಆಲ್ರೆಡಿ ಇತ್ತೆ ಮುಲ್ಪ ಪನೀರ್ ಶಾಲೆದ ಮಿತ್ತಡೆ ಒಂಜಿ ಸಿ ಕ್ಯಾಮರಾ ಮೇನ್ ರೋಡ್ ಗೊಂಜಿ ಉಂಟು ಅಂಚಿಡ್ದು ಬರ್ಪುಣ ಅವು ಪಂಚಾಯತ್ ಇರ್ದೆ ಪಾಡ್ತೀನಿ ಬೊಕ್ಕ ಮಡ್ಯಾರ ನೆಕ್ಸ್ಟ್ ಗಜವದ ರಾಶಿ ಅಲ್ಪ ಇತ್ತು ಅಲ್ಪ ಒಂದು ಜಂಕ್ಷನ್ ಉಂಟು ಇತ್ತೆ ರಡ್ಡು ಆಲ್ರೆಡಿ ಉಂಟು ಮೇನ್ ವರ್ಕ್ ಅಂತ ಅವು ಎಂಗ್ಲು ಮಾಡ್ತೀಯ ಮೇನ್ ರೋಡ್ ಉಂಟು ಕೂಡ ಒಂಜಿ ರಡ್ಡು ಪಾಡ್ಲಕ್ಕ ಎಂಕಲ್ಲ ಬೇತೆ ಕೌನ್ಸಿಲರ್ ಪುರ ಸೇರ್ದು ಐತ ಬಗ್ಗೆ ಒಂಚೂರು ನೀರು ಬಣ್ಣಕ ನಿಗ್ಲೆ ಒಂದು ಈಸಿ ಹಾಪ್ಲಕ ನಾಡ್ಯಾರ ಒಂದು ಈಸಿ ಹಾಪ್ಲಕ ಒಂದು ಕೊರಪ್ಪ ಬನ್ನಿನತ್ತ ಬೊಕ್ಕ ಒಂಜಿ ಪಂಡ ಎಂದು ಅವೇ ಪಂಡ ಹೆಂಚಿನ ಕಾರ್ಯಕ್ರಮ ಮಲ್ತೊಂದು ಪುಲೆ ಎಂಕಲ್ನ ಸಹಕಾರ ನಿಕ್ಲೊಟ್ಟಿಗೆ ಏಪಾಗ್ಲ ಉಂಡು ನಿಕ್ಲ ಸಹಕಾರ ಎಂಗ್ಲೊಟ್ಟಿಗೆ ಬೋಡು ಎಂಗ್ಲು ಒಂಜಿ ಏಪಾಗ್ಲ ಫೋನ್ ಮಲ್ತುಂಡ ನಮ್ಮ ಜನಕ್ಕೆ ಬಂದಾಗ ಕಂಪ್ಲೇಂಟ್ ಕೊರ್ರೆ ಬಂದಾಗಲ್ಲ ಒಂಜಿ ಅಕ್ಲಿಗೆ ಒಂಜಿ ರಪ್ಪ ಒಂಜಿ ಕಂಪ್ಲೇಂಟ್ ಕೊರ್ಪು ಅಂಚಿನ ಅವಕಾಶ ದೆತೊಂದು ಅಕ್ಲಿಗೆ ಒಂಜಿ ಪೋಡಿಗೆ ಪೊಲೀಸ್ ಪನ್ಪುನ ಒಂಜಿ ಪೋಡಿಗೆ ಪೋಣತೆ ಆ ಪೋಡಿಗೆ ಒಂಜಿ ಇಜ್ಜನ್ಲಕ ಮಲ್ಪೋಡು ಬಂದು ಯಾ ನಿಗಲ್ಡ ಅಡ್ಡು ಪಾತ್ರ ಪಾಂದಕ್ಕೆ ಅಂತ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಇಂತಹ ಒಂದು ಸಭೆಯನ್ನು ಆಯೋಜನೆ ಮಾಡಬೇಕಾದ್ರೆ ಹಾಗೆ ನಮ್ಮ ಆಫೀಸರ್ ಕೂಡ ವಿಶೇಷ ಸಂಪನ್ಮೂಲ ವ್ಯಕ್ತಿ ಅಂತ ಒಬ್ಬರನ್ನು ಕರೆಸಿಕೊಂಡು ಖಂಡಿತವಾಗ್ಲೂ ಇನ್ನಷ್ಟು ಮಾಹಿತಿಯನ್ನು ನಾವು ಕೊಡ್ತೇವೆ. ಹಾಗೆ ಪೊಲೀಸ್ ಅಂದ್ರೆ ಸದಾ ಭರವಸೆ ಅಂತ ತಾವು ಕೂಡ ಸಹಕಾರದ ಮನೋಭಾವನೆಯನ್ನು ಇಟ್ಟುಕೊಳ್ಳಿ ಅಂತ ಈ ಈಗ ಪೊಲೀಸ್ ಅವರಲ್ಲಿ ನನಗೂ ಸ್ವಲ್ಪ ಡೌಟ್ಸ್ ಇದೆ, ಅದನ್ನು ಕ್ಲಿಯರ್ ಮಾಡಿ ಕೊಡಬೇಕು. ನೀವೀಗ ಹೇಳಿದ್ರಿ ಗಾಂಜಾ ವ್ಯಸನಿಗಳಿದ್ದಾರೆ ಅಂತೆಲ್ಲ ಹೇಳಿ, ಗಾಂಜಾ ವ್ಯಸನಿಗಳಿದ್ದಾರೆ ಅಂತೇಳಿ ಒಬ್ರು ಫೋನ್ ಮಾಡಿ ಹೇಳ್ತಾರೆ. ಹೇಳಿದಾಗ ನೀವು ಬರ್ತೀರಿ ಅವಾಗ ಸ್ವಿಚ್ ಆಫ್ ಮಾಡ್ತಾರೆ ಅಂತೆಲ್ಲ ಹೇಳಿದ್ರಲ್ಲ, ಅವ್ರಿಗೂ ಭಯ ಇರುತ್ತೆ. ನಾವೇ ಅಂತ ಹೇಳಿ ಇನ್ಫಾರ್ಮ್ ಮಾಡಿದರೆ ನಮಗೆ ಅವರು ತುಂಬ ತೊಂದರೆ ಕೊಡ್ಬಾರ್ದು ಅಂತೇಳಿ. ಅವರ ಗಾಂಜಾ ವ್ಯಸನಿಗಳ ಮಾನಸಿಕ ಸ್ಥಿತಿನೇ ಸರಿ ಇರುವುದಿಲ್ಲ, ಮತ್ತೆ ಅವರೊಟ್ಟಿಗೆ ಫೈಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ. ಯಾರಾದ್ರೂ ಇನ್ಫಾರ್ಮೇಶನ್ ಕೊಟ್ರೆ ನೀವು ಅದನ್ನ ಸೀಕ್ರೆಟ್ ಆಗಿ ಇಡುವುದಿಲ್ವಾ? ನೀವು ನಂಬರ್ ಹೇಳಿದ್ರೆ ನಾವು ನಂಬರ್ ಕೊಡುವುದೇನು, ನಾವು ಯಾರಿಗೆ ಸರ್ ಅದು ಕೊಡುವುದೇನ, ನೀವು ಯಾರು ಏನು ಅಂತ ಹೇಳಿದ್ರೆ ನಾವು ಕೊಡುವುದೇನ ನಂಬರ್, ನಾವು ಡೈರೆಕ್ಟ್ ಬಂದೇ ಅದಕ್ಕೆ ಮಾಡ್ತೇವೆ, ಡೈರೆಕ್ಟ್ ಕೊಡ್ಬೇಕು. ಯಾರು ಬಂದದೇ ಗೊತ್ತಾಗಲ್ಲ, ಅದಕ್ಕೆ ನಿಮಗೆ ಮತ್ತೆ ನಾನು ನಾಗರಿಕರಲ್ಲಿ ಕೇಳ್ಕೊಳ್ಳೋದಂದ್ರೆ, ನಮಗೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ, ಹುಡುಗಿರು ಚಾಕ್ಲೇಟ್ ತಗೊಳ್ಳಿಕ್ಕೆ ಎಲ್ಲ ಅಂಗಡಿಗೆಲ್ಲ ಹೋಗ್ತಾರೆ. ಆದರೆ ಮಕ್ಕಳಿಗೆ ಸೆಕ್ಸುವಲ್ ಹ್ಯಾರಸ್ಮೆಂಟ್ ಬಗ್ಗೆ ಏನು ಗೊತ್ತಿರೋದಿಲ್ಲ. ತಂದೆ ತಾಯಿಗಳಾಗಿ ಏನು ಮಾಡಬೇಕು ಅಂದರೆ, ಮಕ್ಕಳಿಗೆ ಉಂಟಲ್ಲ ಸಣ್ಣದ್ರಿಂದಲೇ ಸೆಕ್ಸುವಲ್ ಹ್ಯಾರಸ್ಮೆಂಟ್ ಅಂದರೆ ಏನು, ನಮ್ಮ ಮಕ್ಕಳಿಗೆ ಯಾವ ಜಾಗದಲ್ಲಿ ಮೈ ಮುಟ್ಟಬಾರ್ದು ಅಂತೆಲ್ಲ ಹೇಳಿ ತಂದೆ ತಾಯಿಯೇ ನಾಲೆಜ್ ಕೊಡಬೇಕು. ಮಕ್ಕಳಿಗೆ ತಂದೆ ತಾಯಿಯೊಟ್ಟಿಗೆ ಓಪನ್ ಆಗಿ ಹೇಳ್ಕೊಳ್ಳಿಕ್ಕೂ ಆಗೋದಿಲ್ಲ. ಒಂದು ತಾಯಿ ಇಲ್ಲಾಂದರೆ ತಂದೆ ಮಕ್ಕಳ ಹತ್ರ ಫ್ರೆಂಡ್ಲಿ ಆಗಿ ಇದ್ದು ಪರಸ್ಪರ ಒಂದು ಚರ್ಚೆ ಮಾಡುವ ರೀತಿ
ಎಲ್ಲ ವಿಷಯ ಹೇಳೋ ರೀತಿ ನಾವು ನಮ್ಮ ಮಕ್ಕಳನ್ನು ಇಟ್ಕೊಳ್ಬೇಕು. ಆ ಥರ ಏನಾದರೂ ಪರಿಸ್ಥಿತಿ ಇದ್ದು ಅದು ನಮ್ಮ ಹತ್ರ ಕಂಟ್ರೋಲ್ ಬರಲ್ಲ ಅಂತ ಹೇಳಿದಾಗ ನೀವು ಪೊಲೀಸವರಿಗೆ ಮಾಹಿತಿ ಕೊಡಿ. ಆವಾಗ ಪೊಲೀಸರು ಅದೇ ಸೀಕ್ರೆಟನ್ನು ಕಾಪಾಡಬೇಕು. ಅಂದರೆ ಆ ಮಕ್ಕಳಿಗೆ ಮುಂದೆ ಫ್ಯೂಚರ್ಗೆ ಎಫೆಕ್ಟ್ ಆಗಬಾರ್ದು, ಅಷ್ಟು ಕ್ಲಿಯರಾಗಿ ನಡ್ಸ್ಕೊಂಡು ಹೋಗ್ಬೇಕು ಅಂತೇಳಿ ರಿಕ್ವೆಸ್ಟ್. ಮತ್ತು ಅಕ್ಕಪಕ್ಕದ ಮನೆಯಲ್ಲಿ ಎಲ್ಲ ಕಳ್ಳರು ಬಂದರೆ ಒಬ್ಬೊಬ್ಬರಿಗೂ ಖುಷಿ ಆಗುತ್ತೆ, ಹೋ ಪಕ್ಕದ ಮನೆದು ಕದ್ದಿದ್ದಲ್ವಾ ಅಂತೇಳಿ. ಆ ಥರ ಎಲ್ಲ ಮಾಡಬೇಡಿ. ಅಕ್ಕಪಕ್ಕದ ಮನೆಯವರಿಗೆ ಫಸ್ಟಿಗೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡೋಕ್ಕಿಂತ ಮುಂಚೆ ಅಕ್ಕಪಕ್ಕದ ಮನೆಯವರ ಸಂಬಂಧ ಒಳ್ಳೆಯ ಉತ್ತಮವಾಗಿರ್ಬೇಕಂತ ಹೇಳಿ ರಿಕ್ವೆಸ್ಟ್ ಮಾಡ್ತೇನೆ. ಒಂದು ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಇರ್ತಾರೆ. ಹಾಗೆ ಒಂದು ರಾತ್ರಿ ಕಳ್ಳರು ಬರ್ತಾರೆ. ಕಳ್ಳರು ಬಂದಾಗ ಎಲ್ಲ ವಸ್ತುಗಳನ್ನು ತೊಗೊಂಡು ಹೋಗ್ತಾ ಇರ್ತಾರೆ. ಆವಾಗ ಮಗುಗೆ ಎಚ್ಚರಿಕೆ ಆಗತ್ತೆ. ಮಗುಗೆ ಎಚ್ಚರಿಕೆ ಆಗಿ ತಂದೆ ತಾಯಿಗೆ ಇನ್ಫಾರ್ಮ್ ಮಾಡಲ್ಲ. ಮಗು ಕಳ್ಳನ ಹತ್ರ ರಿಕ್ವೆಸ್ಟ್ ಮಾಡತ್ತೆ, ಏನು ಅಂತ ಹೇಳಿದರೆ ನಂದು ಸ್ಕೂಲ್ ಬ್ಯಾಗ್ ಉಂಟು, ಮೆಲ್ಲೆ ತೊಗೊಂಡು ಹೋಗ್ಬಿಡು ನೀನು ಅಂತ ಹೇಳಿ. ಆ ಥರನೇ ಪಕ್ಕದ ಮನೆಯವ್ರು ಕಳ್ಳ ಮನೆಯಲ್ಲಿ ಏನಾದರೂ ಒಡವೆ ಏನಾದರೂ ಕದ್ದು ಹೋದರೆ ಒಬ್ಬರಿಗೆ ಖುಷಿ ಆಗ್ತದೆ. ಆ ಥರ ಮಾಡಬೇಡಿ. ಒಳ್ಳೆ ರೀತಿಯಲ್ಲಿ ನೆರೆಕರೆಯವರೆಲ್ಲ ಚೆನ್ನಾಗಿರ್ಬೇಕಂತ ಕೇಳ್ಕೊಳ್ತೀನಿ. ಮತ್ತು ಬೇಗ ಪೊಲೀಸವರಿಗೆ ಕಳ್ಳತನ ಆದಾಗೆಲ್ಲ ಇನ್ಫಾರ್ಮ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಮಾತನ್ನು ಮುಗಿಸ್ತೀನಿ. ಈ ಸಭೆಯಲ್ಲಿ ಅನೇಕ ಚರ್ಚೆಗಳು ನಡೆದು ಹಾಗೂ ಹೇಗೆ ಕಳ್ಳತನ ಅದನ್ನು ನಿಭಾಯಿಸುವುದು ಹಾಗೂ ಹೇಗೆ ಅದನ್ನು ಹತೋಟಿಯಲ್ಲಿ ಇರುವುದು ಮತ್ತು ಅದಕ್ಕೆ ಬೇಕಾದ ಮುಂಜಾಗ್ರತೆಯನ್ನು ಹೇಗೆ ಮಾಡುವುದು ಎಂಬುದು ನಮಗೆ ಎಲ್ಲರಿಗೂ ತಿಳಿಯಪಡಿಸಿದ್ದಾರೆ. ಇಂಥ ಸಭೆಗಳು ಒಂದು ನಡೆಯುವಾಗ ಒಂದು ವಾರದ ಮೊದಲು ಮುಂಚಿತವಾಗಿ ಎಲ್ಲರಿಗೂ ಮನವರಿಕೆ ಮಾಡಿ ಎಂಥ ಸಮಸ್ಯೆಗಳು ಇದ್ದರೆ ಅದನ್ನು ಅವರು ಒಟ್ಟಿಗೆ ಮಾಡಿ ಅದನ್ನು ಇಲ್ಲಿ ಬಂದು ಚರ್ಚೆ ಮಾಡಿ ಹಾಗೂ ನಮ್ಮ ಪರಿಸರಕ್ಕೆ ಏನು ಒಳಿತಾಗುತ್ತದೆ ಹಾಗೂ ಮಕ್ಕಳಿಗೂ ಏನು ಒಳಿತಾಗುತ್ತದೆ ಎಂಬುದು ತಿಳಿಯಲು ನಮಗೆ ಖಂಡಿತ ಎಲ್ಲರಿಗೂ ಒಂದು ಆಸೆ ಇರುತ್ತದೆ. ಹಾಗೂ ನಮ್ಮ ಈ ಪರಿಸರ ಉಳ್ಳಾಲ ಪಂಚಾಯತ್ ಪರಿಸರವು ಕೋಟೆ ಪಂಚಾಯತು ಖಂಡಿತವಾಗಿ ಇದು ಅಭಿವೃದ್ಧಿ ಪಡೆಯುತ್ತದೆ. ಯಾಕೆ ನಾವು ಪರಿಸರ ನೋಡುವಾಗ ಈ ಮಾರ್ಗದಲ್ಲಿ ಹೋಗ ನಮಗೆ ತುಂಬ ಭಯವಾಗುತ್ತದೆ. ಎಂದರೆ ಯಾಕೆಂದರೆ ಹೇಳಿದರೆ ಇಲ್ಲಿ ಲೈಟ್ ಇರುವುದಿಲ್ಲ. ಲೈಟ್ ಹಾಕ್ತಾರೆ ಅವರು ಟ್ಯೂಬ್ ಲೈಟು, ಮತ್ತು 1 ವಾರದ ನಂತರ ಟ್ಯೂಬ್ ಲೈಟುಗಳು ಇರುವುದೇ ಇಲ್ಲ. ಈಗ ನಮ್ಮ ಮಕ್ಕಳಿದ್ದಾರೆ, ನಾವು ಹೊರಗೆ ಬಿಡುವುದಿಲ್ಲ ಅವರಿಗೆ. ಆದರೂ ಕೆಲವು ಸಲ ರಾತ್ರಿಯಲ್ಲಿ ಬರುವಾಗ ಅಲ್ಲಿ ಲೈಟುಗಳಿರಲಿಲ್ಲ. ರಿಕ್ಷಾದಲ್ಲಿ ಬರುವಾಗ ನಮಗೆ ನಂಬಿಕೆ ಇರುವುದಿಲ್ಲ. ರಿಕ್ಷಾ ಅಂದರೆ ಅವ್ರು ನಂಬಿಕೆಸ್ತರು, ಆದರೆ ನಮಗೆಲ್ಲ ರಿಕ್ಷಾದಲ್ಲಿ ಬರಲಿಕ್ಕೆ. ಯಾಕೆ ಈ ದಾರಿ ಅಷ್ಟು ಅಲ್ಲಿ ಎಂಥದ್ದು ಒಂದು ವಾತಾವರಣವು ಸರಿಯಿಲ್ಲ ಈ ದಾರಿಯಲ್ಲಿ ಮುಖ್ಯವಾಗಿ. ಅದಕ್ಕಾಗಿ ಇಲ್ಲಿ ಲೈಟುಗಳು ಮತ್ತು CC ಕ್ಯಾಮರಾ ಅಗತ್ಯವಾಗಿ ಈ ಪರಿಸರ. ಯಾಕೆ ನಮ್ಮ ಮಕ್ಕಳನ್ನು ನಾವು ನಂಬಲಿಕ್ಕೆ ಆಗೋದಿಲ್ಲ. ಯಾಕೆ ಹೇಳಿದರೆ ಕೆಲವು ಸಲ ಅವರಿಗೆ ಏನಾದರೂ ಕೊಟ್ಟು ಅವರು ಓಡಿ ಹೋದರೆ ನಮಗೆ ಹುಡುಕಲಿಕ್ಕೆ ಕಷ್ಟ. ಯಾಕೆ ನಾನು ಪೊಲೀಸ್ ಸ್ಟೇಷನ್ಗೆ ತುಂಬ ಸಲ ಹೋಗಿದ್ದೇನೆ, ಅವರಲ್ಲಿ ಭೇಟಿಯಾಗಿದ್ದೇನೆ ಮಕ್ಕಳ ಪರವಾಗಿ. ಅದಕ್ಕಾಗಿ ಈ ಸಭೆ ಇಂಥ ಸಭೆಗಳನ್ನು ಏರ್ಪಡಿಸಿ ಎಲ್ಲರಿಗೂ ಮುಂಜಾಗ್ರತೆಯನ್ನು ನೀಡಬೇಕು. ಇವತ್ತಿನ ಸಭೆಯು ಏರ್ಪಡಿಸಿದಾಗೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ನನಗೆ 2 ಮಾತುಗಳನ್ನು ಆಡಲು ಕೊಟ್ಟದಾಗಿ ನಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಪೂರ್ವ ನಿರ್ಧಾರ ಮಾಡಬೇಕಿತ್ತು. ಆದರೂ ಕೂಡ ವರುಣನ ಆರ್ಭಟದ ನಡುವೆಯೂ ಕೂಡ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಮಾತೆಯರು ಮಹನೀಯರು ಕೂಡ ಸೇರಿದ್ದೀರಾ. ಈ ಮುಂದಿನ ದಿನಗಳಲ್ಲಿ ಕೂಡ ಇಂತಹ ಒಂದು ಗ್ರಾಮ ಸಭೆ ಖಂಡಿತವಾಗಲೂ ಉತ್ತಮ ರೀತಿಯಲ್ಲಿ ಮಾಡ್ತೇವೆ. ಮುಂದಿನ ಸಮಯಗಳಲ್ಲಿ ತಾವು ಇವತ್ತು ಏನು ಚರ್ಚೆ ನಿರ್ಣಯ ಮಾಡಿದ್ದೇವೋ ಅದರ ಬಗ್ಗೆ ಕೂಲಂಕುಷವಾದ ಮಾಹಿತಿಯನ್ನು ನೀಡುವ ಮೂಲಕ ಮತ್ತೊಮ್ಮೆ ಸಭೆಗೆ ನಾವು ಖಂಡಿತವಾಗಲೂ ಮುನ್ನುಗ್ತೇವೆ. ಹಾಗೆ ಬೀಟ್ ಸದಸ್ಯನಾಗಿ ನಾನು ನಿರ್ವಹಿಸುವಂತಹ ಕೆಲವೊಂದು ಜವಾಬ್ದಾರಿಯನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತವಾಗಲೂ ತಿಂಗಳಿನಲ್ಲಿ ಪ್ರತಿ 2 ಸಲ ಈ ಒಂದು ಬೀಟ್ ಪ್ರದೇಶಕ್ಕೆ ನಾನು ಬರ್ತೇನೆ. ಹಾಗೆ ಹಗಲು ಕರ್ತವ್ಯವನ್ನು ಕೂಡ ನಿರ್ವಹಿಸ್ತೇನೆ. ಹಾಗೆ ತಮ್ಮ ಠಾಣಾ ವತಿಯಿಂದ ಪ್ರತಿದಿನ ರಾತ್ರಿ ಬೀಟ್ ಸಿಬ್ಬಂದಿಯನ್ನು ಕೂಡ ನೇಮಕ ಮಾಡ್ತಾರೆ. ಜೊತೆಯಲ್ಲಿ ವಹಿಸಲ 11 ರೌಂಡ್ಸ್ ಕೂಡ ಈ ಕಡೆ ಬರ್ತದೆ. ಜೊತೆಯಲ್ಲಿ ರಾತ್ರಿ ಕರ್ತವ್ಯದ ರೌಂಡ್ಸ್ ಅಧಿಕಾರಿಗಳು ಕೂಡ ತಮಗೆ ಗೊತ್ತಾಗದ ರೀತಿಯಲ್ಲಿ ಪ್ರತಿದಿನವೂ ಕೂಡ ರೌಂಡ್ಸ್ ಹೊಡೆಯುವಂಥದ್ದು. ಹಾಗೆ ತಾನು ಬರೆಯತಕ್ಕಂತಹ ಒಂದು ನಂಬರ್ ಬರೆದಿದ್ದೇನೆ. ನಾವು ನಿಮ್ಮ ಜೊತೆ ನೇರ ಸಂಪರ್ಕಕ್ಕೆ 24 ಗಂಟೆಯು ಸಿಗದಿದ್ರೂ ಕೂಡ ದೂರವಾಣಿ ಮೂಲಕ ಸದಾ 24x7 ತಮ್ಮ ಜೊತೆ ಖಂಡಿತವಾಗ್ಲೂ ಸಹಕಾರವನ್ನು ದೂರವಾಣಿ ಮೂಲಕ ಮಾತಾಡಲಿಕ್ಕೆ ಸನ್ನದ್ಧನಾಗಿದ್ದೇನೆ ಅಂತ ಭರವಸೆ ಮಾತುಗಳನ್ನು ಕೂಡ ಆಡ್ತಾ ಇದ್ದೇನೆ. ಹಾಗೆ
ಮೇಲಾಧಿಕಾರಿಗಳ ಅನುಮತಿಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಸೂಕ್ತ ಮಾಹಿತಿಯನ್ನು ನೀಡಿದಂತಹ ನಮ್ಮ ಉಳ್ಳಾಲ ಠಾಣೆಯ ಮಾನ್ಯ ಪೊಲೀಸ್ ಉಪನಿರೀಕ್ಷಕರಾದಂತಹ ಶ್ರೀಯುತ ಧನರಾಜ್ ಸರ್ ಇವರಿಗೆ ಸರ್ವರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಬಂದು ಅನಿರೀಕ್ಷಿತವಾಗಿ ಕಾರ್ಯಕ್ರಮಕ್ಕೆ ಬಂದಂತಹ ASI ವೆಂಕಟೇಶ್ ಸರ್ ಕೂಡ ಅತ್ಯುತ್ತಮವಾದ ಮಾರ್ಗದರ್ಶನ, ಸಲಹೆ, ಸೂಚನೆಗಳನ್ನು ತಾವು ನೀಡಿದ್ದೀರಿ ಸರ್. ತಮಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸರ್ವರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮದಲ್ಲಿ ತಾನೊಂದು ಹೇಳಿದಂಥ ದೂರವಾಣಿ ಮಾತಿಗೆ ಹೋಗೊಟ್ಟು ಅತ್ಯಂತ ಸಹಕಾರ ಮನೋಭಾವನೆಯನ್ನು ತೋರ್ಪಡಿಸಿ ಇಷ್ಟು ಜನ ಸದಸ್ಯರನ್ನು ಒಗ್ಗೂಡಿಸಲಿಕ್ಕೆ ಶ್ರಮಪಟ್ಟಂತಹ ಸ್ಥಳೀಯ ಕೌನ್ಸಿಲರ್ ಆದಂತಹ ಶ್ರೀಯುತ ಹರೀಶ್ ರಾವ್ ಇವರು ಕೂಡ ಕಾರ್ಯಕ್ರಮಕ್ಕೆ ಬಂದು ಹೊಸ ಮೆರುಗನ್ನು ನೀಡಿದ್ದೀರಿ ಸರ್. ತಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಸ್ಥಳೀಯ ಕೌನ್ಸಿಲರ್ ಆದಂತಹ ಮೇಡಮ್ ಶಮೀಲಾ ಮೇಡಮ್ ನಮ್ಮ ಜೊತೆಗಿದ್ದು ಹೊಸ ಹುರುಪನ್ನು ನೀಡಿದ್ದಾರೆ ಕಾರ್ಯಕ್ರಮಕ್ಕೆ. ತಮಗೂ ಕೂಡ ಸರ್ವರ ಪರವಾಗಿ ವಂದನೆಗಳು ಮೇಡಮ್. ಹಾಗೆ ಯಾವುದೇ ಒಂದು ಸಭೆ ಮಾಡಬೇಕಾದ್ರೆ ಸ್ಥಳಾವಕಾಶದ ಕೊರತೆ ಎಲ್ಲ ಕಡೆ ಇದ್ದೇ ಇರ್ತದೆ. ಆದರೆ ಈ ವಿದ್ಯಾ ದೇಗುಲದಲ್ಲಿ ನಾವೊಂದು ಈ ಜನಸಂಪರ್ಕ ಸಭೆ ಮಾಡಿದ್ದೇವೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಕೂಡ ಹೆಮ್ಮೆ ಅನಿಸ್ತದೆ. ಇಂತಹ ಒಂದು ಸ್ಥಳಾವಕಾಶ ನೀಡಿದಂತಹ ಈ ಶಾಲೆಯ ಮುಖ್ಯ ಗುರುಗಳಾದಂತಹ ಸಿಸ್ಟರ್ ಟ್ರೀಸಾ ಮೇಡಮ್ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಸಂಸ್ಥೆಯ ಮುಖ್ಯಸ್ಥರಾದಂತಹ ಸಿಸ್ಟರ್ ಲೂಸಿಯಾನಾ ಮೇಡಮ್ ಕೂಡ ಕಾರ್ಯಕ್ರಮದಲ್ಲಿದ್ದು ಹೊಸ ಮಾರ್ಗದರ್ಶನವನ್ನು ನೀಡಿದ್ದಾರೆ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಸರ್ವರಿಗೂ ಕೂಡ ಈ ಜನಸಂಪರ್ಕ ಸಭೆಯಲ್ಲಿ ಭಾಗವಹಿಸಿದಂತಹ ಸರ್ವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಅತ್ಯುತ್ತಮವಾದ ಸಭೆಯನ್ನು ಮಾಡೋಣ. ಅದಕ್ಕೆ ಸದಾ ಸಹಕಾರ ಸಮುದಾಯದ್ದು ಕೂಡ ಅತ್ಯಗತ್ಯ. ನಾವೆಲ್ಲರೂ ಕೂಡ ಒಟ್ಟು ಸೇರಿ ಉತ್ತಮ ಗ್ರಾಮ ಸಭೆ, ಜನಸಂಪರ್ಕ ಸಭೆಯನ್ನು ಹಮ್ಮಿಕೊಳ್ಳೋಣ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ವಂದನೆಗಳು.